ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ ಡೈರಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥರ ಸಾವಿನ ನಂತರ ಅನೇಕ ಘಟನೆಗಳು ನಿತ್ಯ ವಿಭಿನ್ನವಾಗಿರುವಂಥ ತಿರುವನ್ನು ಪಡೆದುಕೊಳ್ತಾ ಇವೆ. ಇವತ್ತು ಕೂಡ IGP ಅವರಲ್ಲಿ ಶಿರೂರು ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದ್ದಾರೆ. ಮತ್ತೊಂದೆಡೆ ರಮ್ಯಾ ಶೆಟ್ಟಿ ಎನ್ನುವಂತಹ ಓರ್ವ ಹೆಂಗಸು ಶ್ರೀಗಳಿಗೆ ಆಪ್ತರಾಗಿದ್ದರು. ಅವರು ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡುವಾಗ ಅವರನ್ನು ಪೊಲೀಸರು ಬಂಧಿಸಿ ಅಥವಾ ವಶಪಡಿಸಿ, ಅದು ಕನ್ಫರ್ಮ್ ಆಗಿಲ್ಲ, ಒಟ್ಟಿನಲ್ಲಿ ಪೊಲೀಸರ ಸುಪರ್ದಿಗೆ ಅವರು ತೆಗೆದುಕೊಂಡಿದ್ದಾರೆ ಎನ್ನುವಂಥ ಮಾತು ಕೂಡ ಇದೆ. ಹಾಗಾದರೆ ಶಿರೂರು ಶ್ರೀಗಳಿಗೆ ಜೀವ ಬೆದರಿಕೆ ಇತ್ತು ಎನ್ನುವಂತಹ ಒಂದು ಮಾತು ಅಥವಾ ಅನಿಸಿಕೆ ಅಥವಾ ಅಭಿಪ್ರಾಯ ನಿಜಕ್ಕೂ ಏನು? ಹಾಗಾದರೆ ಅವರಿಗೆ ಜೀವ ಬೆದರಿಕೆ ಇತ್ತು ಅಂತಾದರೆ ಯಾರಿಂದ ಮತ್ತು ಯಾವ ಭಾಗದಿಂದ, ಯಾವ ಕಡೆಯಿಂದ, ಯಾವ ವಿಷಯದ ಮೇಲೆ? ಎಲ್ಲ ವಿಷಯಗಳು ಜನರಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಮತ್ತು ಇನ್ನೊಂದು ಕಡೆಯಲ್ಲಿ ವೈದ್ಯರ ಹೇಳಿಕೆಯ ಪ್ರಕಾರ ವಿಷದ ಅಂಶ ಕೂಡ ಅದರಲ್ಲಿ ಅವರ ದೇಹದಲ್ಲಿ ಪತ್ತೆ ಆಗಿತ್ತು ಅಂತಾದರೆ ಇದು ಒಂದು ವ್ಯವಸ್ಥಿತ ಕೊಲೆನ? ಈ ಬಗ್ಗೆ ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಶಿರೂರು ಶ್ರೀಗಳ ವಕೀಲರಾಗಿರುವಂಥ ಶ್ರೀಯುತ ರವಿಕಿರಣ್ ಮುರುಡೇಶ್ವರ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ನಿಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆ ಕೂಡ ನೀವು ಬಂದು ನಮ್ಮೊಟ್ಟಿಗೆ ಭಾಗವಹಿಸ್ತಿದ್ದೀರಿ, ತುಂಬ ಥ್ಯಾಂಕ್ ಯು. ಮೊದಲಿಗೆ ಏನು ಅನ್ನಿಸ್ತಾ ಉಂಟು ಸರ್, ಈ ಪ್ರಕರಣ ಅಥವಾ ಅವರ ಸಾವು ಸಂಭವಿಸಿತು ಅಂತ ನಿಮಗೆ ಮೊದಲು ಫೋನ್ ಮಾಡಿ ಯಾರು ಹೇಳಿದ್ರು ಅಂತ ಅಂದ್ಕೊಂಡ್ರೆ ಏನು ಅನ್ನಿಸ್ತು? ಆ ತಕ್ಷಣಕ್ಕೆ ನಿಮ್ಮ ಮನಸ್ಸಲ್ಲಿ ಬಂದಂಥ ಭಾವನೆಗಳೇನು? ಶಿರೂರು ಲಕ್ಷ್ಮೀವರ ತೀರ್ಥ ಅವರ ಸಾವಿನ ಬಗ್ಗೆ, ಅವರು ತೀವ್ರವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ, ಆಸ್ಪತ್ರೆ ದಾಖಲೆ ಆಗಿದ್ದಾರೆ ಅಂತ ಹೇಳುವಂಥ ವಿಚಾರ ನನಗೆ ತಿಳಿದಿತ್ತು. ಆದರೆ ಅವರು 8:30ಕ್ಕೆ ಬೆಳಿಗ್ಗೆ ನಿಧನರಾಗಿದ್ದಾರೆ ಅಂತ ಹೇಳುವಂಥ ವಿಷಯ ಕೇಳಿದಾಗ ಅದನ್ನು ನಂಬಲಿಕ್ಕೆ ಆಗಲಿಲ್ಲ. ಆ ವಿಚಾರವನ್ನು ಅರಗಿಸಿಕೊಳ್ಳುವುದು ಭಾಳ ಕಷ್ಟವಾಯಿತು. ಯಾಕಂತ ಹೇಳಿದರೆ ಕೆಲವೇ ದಿನಗಳ ಹಿಂದೆ ಅವರು ನನ್ನ ಹತ್ರ ಬಹಳ ಆತ್ಮೀಯವಾಗಿ 2 ಗಂಟೆಗಳಕ್ಕಿಂತಲೂ ಜಾಸ್ತಿ ಕಾಲ ಮಾತನಾಡಿದರು. ಅವರು ಜೀವಂತವಾಗಿ ಬರ್ತಾರೆ ಅಂಥೇಳುವಂಥ ನಿರೀಕ್ಷೆ ನನಗೆ ಕೊನೆಯ ತನಕವೂ ಇತ್ತು. ಖಂಡಿತವಾಗಿ ತುಂಬ ಆಘಾತವಾಯಿತು. ಸರ್, ಈಗ ಪ್ರಶ್ನೆ ಇರೋದು, ನಿಮ್ಮ ಹತ್ರ ಅವರು ಆತ್ಮೀಯವಾಗಿ ಅಥವಾ ಖಾಸಗಿಯಾಗಿ ಮಾತನಾಡುವಾಗ ನೀವು ಅವರು ಜೀವ ಬೆದರಿಕೆ ಇದೆ ಎನ್ನುವ ಮಾತನ್ನು ಹೇಳಿದ್ರು ಅಂತ ನೀವು ಕಳೆದ ಬಾರಿ ಪ್ರೆಸ್ನವರೊಟ್ಟಿಗೆ ಮಾತನಾಡುವಾಗ ಹೇಳಿದ್ರಿ. ಸೊ ನಿಮಗೆ ಅವರು ಜೀವ ಬೆದರಿಕೆ ಇತ್ತು ಎನ್ನುವುದಕ್ಕೂ ಅವರ ಸಾವಿಗೂ ನೇರ ಸಂಬಂಧ ಇದೆ ಅಂತ ಅನಿಸ್ತಾ ಉಂಟು? ಹಾಗೆ ನನಗೆ ಅನಿಸ್ಲಿಕ್ಕೆ ಬಲವಾದ ಕಾರಣಗಳಿತ್ತು. ಯಾಕಂತ ಹೇಳಿದರೆ ಅವರು ಸುಮಾರು 2 ಗಂಟೆಕ್ಕೂ ಮಿಕ್ಕಿ ನನ್ನ ಹತ್ರ ಮಾತನಾಡಿದಾಗ ಅವರು ತುಂಬ ಬಾರಿ ಪದೇ ಪದೇ ಹೇಳಿಕೊಂಡದ್ದು, ನಾನು ಈಗ ಕಾನೂನಿನ ಸಮರಕ್ಕೆ ಹೊರಟಿದ್ದೇನೆ, ನನಗೆ ಜೀವದ ಭಯ ಇದೆ, ನನ್ನ ಜೀವಕ್ಕೆ ಏನೂ ಆಗಬಹುದು ಅಂತ ಅವರು ಹೇಳಿದರು. ಅವರ ಮರಣದ ವಿಷಯ ಕೇಳಿದಾಗ ಮೊದಲು ನನ್ನ ಮನಸ್ಸಿಗೆ ಬಂದಂಥ ವಿಚಾರ ಅದೇ ಆಗಿತ್ತು. ಅದಕ್ಕೆ ನಾನು 10 ಗಂಟೆಗೆ ಪತ್ರಕರ್ತರು ನನ್ನನ್ನು ಭೇಟಿಯಾದಾಗ ನಾನು ಆ ವಿಚಾರವನ್ನು ಅವರಲ್ಲಿ ವ್ಯಕ್ತಪಡಿಸಿದೆ. ಓಕೆ ಸರ್, ಜೀವ ಬೆದರಿಕೆ ಉಂಟು ಅಂತ ಅದು ಒಬ್ಬರು ವ್ಯಕ್ತಿಗೆ ಸಾಮಾನ್ಯವಾಗಿ ಜೀವ ಬೆದರಿಕೆ ಇದ್ದಾಗ ಅವರೊಂದು ಪೊಲೀಸ್ ಸೆಕ್ಯೂರಿಟಿ ಅಥವಾ ಅಪ್ಲಿಕೇಶನ್ ಹಾಕೋದು, ನನಗೆ ರಕ್ಷಣೆ ಬೇಕು ಅಂತೇಳಿ ಸಾಮಾನ್ಯ ಆಗಿರುತ್ತಲ್ಲ ಸರ್. ಇಂಥ ಸಂದರ್ಭ ನೀವು ಅವರಿಗೆ ಸಲಹೆ ಕೊಟ್ಟರೆ, ನಿಮಗೆ ಜೀವ ಬೆದರಿಕೆ ಇದೆ ಅಂತಾದರೆ ಪೊಲೀಸರಿಗೆ ದೂರು ಕೊಟ್ಟು ರಕ್ಷಣೆಗೆ ಜನರನ್ನು ಇಟ್ಕೊಳ್ಳಿ ಅಂತೇಳಿ? ಅದರ ಬಗ್ಗೆ ಖಚಿತವಾಗಿ ಏನು ಸಲಹೆ ಕೊಟ್ಟಿಲ್ಲ, ಹೀಗೆ ಮಾತನಾಡಿದ್ದೆವು ಅದರ ಬಗ್ಗೆ. ಆದರೆ ಅವರು ಸ್ವಾಮಿ ಆದದ್ರಿಂದ ಅವರ ಜೀವನ ಶೈಲಿಯಲ್ಲಿ ಪೊಲೀಸು ಸದಾ ತನ್ನ ಜೊತೆಯಲ್ಲಿ ಇರುವುದು ಅಷ್ಟು ಸೂಕ್ತ ಅಲ್ಲ ಅನ್ನುವ ರೀತಿಯ ಒಂದು ವಿಚಾರವನ್ನು ಕೂಡ ಅವರು ವ್ಯಕ್ತಪಡಿಸಿದರು.
ಓಕೆ, ಹಾಗಿದ್ರೆ ಅವರಿಗೆ ಜೀವ ಬೆದರಿಕೆ ಯಾರಿಂದ ಇತ್ತು ಅಂತ ನಿಮ್ಗೆ ಅವರು ಹೇಳಿದ್ದಾರೆ ಸರ್? ಜೀವ ಬೆದರಿಕೆ ಯಾರಿಂದ ಇದೆ ಅಂತ ಹೇಳಿ ನಿರ್ದಿಷ್ಟವಾಗಿ ಹೇಳಲಿಲ್ಲ. ಆದರೆ ನಾನೀಗ ಕಾನೂನಿನ ಸಮರವನ್ನು ಪ್ರಾರಂಭ ಮಾಡೋದ್ರಿಂದ ಅವರಿಗೆ ಕೇವೆಟ್ ಹಾಕಬೇಕಿತ್ತು, ಕಂಪ್ಲೇಂಟ್ ಹಾಕಬೇಕಿತ್ತು. ಆದ್ರಿಂದಲೇ ಜೀವ ಬೆದರಿಕೆ ಬರುವಂತಹ ಸಂದರ್ಭ ಉದ್ಭವಿಸಬಹುದು ಅಂತ ಹೇಳಿದರು. ಯಾವುದೇ ಒಂದು ನಿರ್ದಿಷ್ಟ ವ್ಯಕ್ತಿಯನ್ನು ಅವರು ಹೆಸರಿಸಿಲ್ಲ. ಓಕೆ, ಅಲ್ಲ ಸರ್, ಈಗ ಅವರು ಇಲ್ಲದೇ ಇರೋದ್ರಿಂದ ನಿಮಗೆ ಅವರು ಒಂದು ವೇಳೆ ಹೇಳಿದರೆ ಅದನಿಗೆ ಹೇಳಲಿಕ್ಕೆ ಏನಾದರೂ ಮುಜುಗರ ಆಗತ್ತಾ ಅಥವಾ ಅದು ಹೇಳಬಾರ್ದು? ತನಿಖೆ ನಡೀತಾ ಇದೆ. ಯಾವುದೇ ರೀತಿಯ ಪೂರ್ವಗ್ರಹ ಪೀಡಿತರಾಗಿ ತನಿಖೆ ಮಾಡೋದು ಸೂಕ್ತ ಅಲ್ಲ. ಪೊಲೀಸ್ನವರು ಈಗಾಗಲೇ ಪ್ರಕರಣವನ್ನು UDR FIR ಅನ್ನು ದಾಖಲಿಸಿಕೊಂಡಿದ್ದಾರೆ. ಆದ್ದರಿಂದ ಅದನ್ನು ಯಾರು ಅಂಥೇಳಿ ಪತ್ತೆ ಹಚ್ಚುವಂಥ ಜವಾಬ್ದಾರಿ, ಹೊಣೆ ಪೊಲೀಸ್ನವ್ರದ್ದಾಗಿರುತ್ತೆ. ಓಕೆ, ಈಗ ಈ ಪ್ರಕರಣಕ್ಕೆ ಇದನ್ನು ಕಂಪ್ಲೇಂಟ್ ಮಾಡುವಾಗ FIR ದಾಖಲಿಸುವಾಗ UDR ಅನ್ಯಾಚುರಲ್ ಡೆತ್ ಅಂತ ದಾಖಲು ಮಾಡಿದ್ದಾರೆ. ಕೆಲವು ವಕೀಲರ ಪ್ರಕಾರ ಇದನ್ನು ಕೊಲೆ ಅಂತ ಮಾಡಿದಿದ್ರೆ ಸುಲಭ ಆಗ್ತಾ ಇತ್ತು ತನಿಖೆಗೆ ಅಂತ ಅನಿಸ್ತಾ ಉಂಟಾ? ಅಸಹಜ ಸಾವುಕ್ಕಿಂತ ಒಂದು ಪ್ರಕರಣ ಇದು ಕೊಲೆ ಅಂತ ಗ್ಯಾರಂಟಿ ಇದ್ದಾಗ ಕೊಲೆ ಅಂತ ಮಾಡಿದರೆ FIR ಅಲ್ಲಿ ಒಂದು ಸ್ಟ್ರಾಂಗ್ ಗ್ರಿಪ್ ಸಿಗ್ತಾ ಇತ್ತು. ಅದು ಫಿರ್ಯಾದುದಾರರು ಕೊಡುವಂಥ ಫಿರ್ಯಾದಿಯ ಮೇಲೆ ಹೊಂದಿಕೊಂಡಿರ್ತದೆ. ಫಿರ್ಯಾದುದಾರರು ಇಲ್ಲಿ ಕೊಲೆ ಅಂಥೇಳಿ ಅವರು ತಮ್ಮ ಫಿರ್ಯಾದಿಯಲ್ಲಿ ಕಾಣಿಸಿದ್ದಿದ್ರೆ ಪೊಲೀಸ್ನವರು ಖಂಡಿತವಾಗಿ ಅದನ್ನು FIR ಆಗಿ ತೆಗೆದುಕೊಳ್ತಾರೆ. ಆದರೆ ಈ ಪ್ರಕರಣದಲ್ಲಿ ಮೃತರ ಪೂರ್ವಾಶ್ರಮದ ಸಹೋದರರಾದಂತಹ ಲಾತವಿ ಆಚಾರ್ಯ ಅವರು ಕೊಟ್ಟಂಥ ದೂರಿನಲ್ಲಿ ಎಲ್ಲಿ ಕೂಡ ಕೊಲೆ ಅಂತ ಹೇಳುವಂಥ ಶಬ್ದ ಉಪಯೋಗ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನು UDR ಆಗಿ ಪೊಲೀಸ್ನವರು ತೆಗೆದುಕೊಂಡಿದ್ದಾರೆ. ಅಂದರೆ ಪ್ರಾರಂಭದಲ್ಲಿ ಕೊಲೆ ಅಂತ ಅನಿಸ್ತಾ ಇರಲಿಲ್ಲ ಅಂತ ಅಂದ್ಕೊಳ್ಬೇಕಾಗಿದ್ರೆ? ಹಾಗೇನಿಲ್ಲ. ಈಗ ಅಸ್ವಾಭಾವಿಕ ಮರಣ ಅಂಥೇಳಿ ಹೇಳಿದರೆ ಅದನ್ನು ಮರಣದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಅದನ್ನು FIR ಆಗಿ ಕೂಡ ಅದನ್ನು ಪರಿವರ್ತಿಸಬಹುದು UDR ಅನ್ನು. ಎಸ್, ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಪರಮ ಪೂಜ್ಯ KMR ಶ್ರೀಗಳಿಗೆ ನಮ್ಮೊಂದಿಗೆ ಲೈನಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ ಅವರೇ. ಸ್ವಾಮೀಜಿ ಅವರೇ, ನೀವು ಅವತ್ತಿನಿಂದ ಬಹುಶಃ ಶಿರೂರು ಶ್ರೀಗಳ ಆ ಹೊತ್ತಿನ ನಿಧನದ ಗಳಿಗೆಯಿಂದ ಇವತ್ತಿನ ನಮ್ಮೊಟ್ಟಿಗೆ ಇದ್ದೀರಿ, ಮಾಧ್ಯಮಟ್ಟಿಗೆ ಮಾತಾಡ್ತಾ ಇದ್ದೀರಿ. ಇವತ್ತಿಗೂ ನೀವು ಆ ಸ್ಟ್ಯಾಂಡಿಗೆ ಬದ್ಧರಾಗಿದ್ದೀರಿ ಅಂತ ಅಂದ್ಕೊಳ್ಬೇಕಾ? ನಿಮಗೆ ಅವರು ಇವತ್ತಿಗೂ ಅಂದರೆ ಆ ಕೊಲೆನೇ ಅಂತ ನೀವು ಕಡಾಖಂಡಿತವಾಗಿ ನಿಮ್ಗೆ ಈಗ ಅನಿಸ್ತಾ ಇದೆ ಅಂತ ಅಂದ್ಕೊಳ್ಬೇಕಾ? ಕೊಲೆ ಅಂತ ಏನು ಬರುವುದಿಲ್ಲ ಈಗ. ಯಾಕಂದ್ರೆ ಅದು ಪೊಲೀಸ್ ಹೇಳ್ಬೇಕಾಗತ್ತೆ. ರಿಪೋರ್ಟ್ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಕೊಲೆ ಅಂತ ಹೇಳಿ ಹೇಳ್ಬೇಕಾಗ್ತದ್ದು. ಬಟ್ ಈಗ ಏನಂದ್ರೆ ತನಿಖಾ ಹಂತದಲ್ಲಿ ಅವರ ದೇಹಕ್ಕೆ ವಿಷ ಯಾಕೆ ಹೋಗಿದೆ ಅದೀಗ ಇಂಪಾರ್ಟೆಂಟ್. ಅದನ್ನೀಗ ತನಿಖೆ ಆಗ್ಬೇಕಂತದ್ದು. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತೆ ರಿಪೋರ್ಟ್ ಬಂದ ನಂತರ ಅಷ್ಟೇ ಅದು ಆನಂತರ ಪೊಲೀಸ್ ಎಂಕ್ವೈರಿಯಲ್ಲಿ ಕೊನೆಯೋ ಅದು ಹೇಗೆ ಹೋಗಿದೆ ತನಿಖೆಯನ್ನು ವ್ಯಕ್ತ ಮಾಡಬೇಕಂತದ್ದು. ಓಕೆ, ಅಂದ್ರೆ ನೀವು ಈಗ ರಕ್ತ ದೇಹದಲ್ಲಿ ವಿಷಾದಿಯ ರಕ್ತದಲ್ಲಿ ಪತ್ತೆಯಾಗಿದೆ ಎನ್ನುವ ಕಾರಣಕ್ಕೆ ಅದು ನಿಮ್ಗೆ ಸಂಶಯ ಬರ್ತಾ ಇದೆ ಅಂತ ಅಂದ್ಕೊಳ್ಬೇಕಾ? ರಕ್ತ ಹಾಗಿದ್ರೆ ನೀವು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೇವೆ ಅಂತ ಹೇಳಿದ್ರಿ ಸ್ವಾಮೀಜಿ ಅವರು, ಏನಾದರೂ ಆ ಬಗ್ಗೆ? ಮುಖ್ಯಮಂತ್ರಿಗೆ ನಾವು ಸಲ್ಲಿಸ್ತೇವೆ. ನಾವು ಆಮೇಲೆ ಒಂದು ನಮ್ಮ ವಕೀಲರು ಒಂದು ಟೈಪ್ ಮಾಡಿ ಕೊಟ್ಟಿದ್ದಾರೆ, ಅದರ ಡ್ರಾಫ್ಟ್ ಮಾಡಿ ಅದನ್ನು ಅದೇ ಪ್ರತಿಯನ್ನು ನಾವು ಮುಖ್ಯಮಂತ್ರಿಗಳಿಗೆ ಕಲಿಸ್ತಾ ಇದ್ದೇವೆ. ಓಕೆ, ಅಂದ್ರೆ ಕಳೆದ ಬಾರಿ ಸಚಿವರಾಗಿರುವಂಥ ಖಾದರ್ ಅವರು ಹೇಳಿದ್ರು ಒಂದು ವೇಳೆ ಮನವಿ ಬಂದ್ರೆ ಪರಿಶೀಲನೆ ಮಾಡಲಾಗ್ತದೆ ಅಂತ. ಮುಖ್ಯಮಂತ್ರಿಗಳು ಹಾಗೆ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ, ಯಾರಾದರೂ ಮನವಿ ಮಾಡಿದ್ರೆ ಮಾತ್ರ ನಾವು ಆ ಬಗ್ಗೆ ಇಂಟರ್ಫಿಯರ್ ಆಗ್ಬಹುದು, ಬಿಟ್ರೆ ಬೇರೆ ಸಂದರ್ಭದಲ್ಲಿ ಆಗುದಿಲ್ಲ ಅಂತ ಹೇಳಿ. ಸೊ ನೀವು ಏನಂತ ಮಾಡ್ತೀರಿ ಸ್ವಾಮೀಜಿ ಅವರೇ? ಓಕೆ, ನಿಮ್ಗೆ ಏನು ಅನಿಸ್ತಾ ಉಂಟು? ಈಗ ಕಳೆದ ಕೆಲವು ದಿನಗಳ ಒಬ್ಬರು ಹೆಂಗಸು ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರು, ಇದೆಲ್ಲ ನೋಡುವಾಗ ನಿಮ್ಗೆ ನಿಮ್ಮೊಡನೆ ಕೊನೆಯ ಬಾರಿ ಅವರು ಭೇಟಿಯಾದದ್ದು ಯಾವಾಗ, ಮತ್ತೆ ಏನಾದ್ರು ಹೇಳಿದ್ರ ಆ ಸಂದರ್ಭದಲ್ಲಿ? ಮೂಲ ಮಠ. ನಂತರ ನಾನು ಫೋನ್ ಮೂಲಕ ಅವರೊಂದು ಅವರ ತೀರುವುದಕ್ಕಿಂತ ಒಂದು 5-6 ದಿನ ಮುಂಚೆ ನನ್ನ ಫೋನ್ ಸಂಪರ್ಕದಲ್ಲಿ ಇದ್ದರು. ಏನು ಹೇಳಿದ್ರು ಅಂತ? ಏನು ಆತಂಕದ ವಿಚಾರ? ಕಾನೂನು ಮೂಲಕವಾಗಿ ನಾವು
ಫೈಲ್ ಮಾಡ್ಬೇಕು, ಇದು ಲೇಟ್ ಆಯ್ತು, ನಾವು ಇಮಿಡಿಯೇಟ್ ಕೇಸ್ ಫೈಲ್ ಮಾಡ್ಬೇಕಂತ ನಾವು ಅದನ್ನೇ ಹೇಳಿದ್ವಿ. ಓಕೆ, ನಿಮಗೆ ಹತ್ತು ಹಲವು ಆ್ಯಂಗಲ್ಗಳು ಇದೆ ಅಂತ ಅನಿಸ್ತಾ ಉಂಟಾ? ಉದ್ದಿಮೆ ಆ್ಯಂಗಲ್ ಇರ್ಬೋದು ಅಥವಾ ಬೇರೆ ಬೇರೆ ಮತ್ಸರದ ಆ್ಯಂಗಲ್, ಅಥವಾ ನಿಮ್ಗೆ ಯಾವ ಆ್ಯಂಗಲ್ ಹೆಚ್ಚು ಪೊಲೀಸ್ ಯಾವ್ದು ಹೇಳಿಕ್ ಆಗುದಿಲ್ಲ, ಅದು ತನಿಖೆಯಿಂದ ಗೊತ್ತಾಗ್ಬೇಕು ಯಾವ್ದು ಅವರಿಗೆ ಯಾರು ಏನಂತ ತನಿಖೆಯಿಂದ ವ್ಯಕ್ತವಾಗಬೇಕು ಹೊರತು ಅದನ್ನು ನಾವು ಅದನ್ನು ಒಂದು ಆಲೋಚನೆ ಮಾಡಿ ಹೇಳಿಕ್ಕೆ ಆಗುದಿಲ್ಲ. ಸರಿ, ಹಾಗಿದ್ರೆ ಪೊಲೀಸ್ ತನಿಖೆ ಆಗ್ಲಿ ಅಂತ ನೀವು ಕಾಯ್ತಾ ಇದ್ದೀರಿ? ತನಿಖೆ ಆಗ್ಲಿ ರಿಪೋರ್ಟ್ ಬರ್ಲಿ, ತನಿಖೆ ಆಗ್ಲಿ, ಅದೇ ಆಧಾರದಲ್ಲಿ ನಾವು ಮಾತಾಡಬೇಕಾಗ್ತದೆ. ಯಾಕಂದ್ರೆ ಈಗ ನಮ್ಗೆ ಯಾರ ಮೇಲೆ ಸಂತೃಪ್ತಿ ಇಲ್ಲ. ಓಕೆ, ಪೋಸ್ಟ್ ಯಾರನ್ನು ನಾನು ದೂರಿದಿಲ್ಲ, ಇವ ಮಾಡಿದ್ದು ಅವ ಮಾಡಿದ್ರೆ ಒಟ್ಟು ಏನಂತ ಹೇಳಿದ್ರೆ ನನ್ನ ಉದ್ದೇಶ ಅವರ ಕ್ಯಾರೆಕ್ಟರ್ ಬಗ್ಗೆ ನಡೆನುಡಿ ಬಗ್ಗೆ ಅಪಪ್ರಚಾರ ಮಾಡುವುದನ್ನು ಅದನ್ನು ಬಿಟ್ಟು ನಾವೊಂದು ಅವರ ತನಿಖೆಯ ಬಗ್ಗೆ ಸೂಕ್ತ ತನಿಖೆಯ ಬಗ್ಗೆ ಒತ್ತಾಯ ಮಾಡುವುದು ಉತ್ತಮ ಅಂತೇಳಿ ನಾನು ತಿಳ್ಕೊಳ್ತಾ. ಓಕೆ, ಸರಿ, ಧನ್ಯವಾದ ಸ್ವಾಮೀಜಿ ಅವರೇ ನಮ್ಮ ಒಟ್ಟಿಗೆ ಮಾತನಾಡಿದ್ದಕ್ಕಾಗಿ. ನೀವು ನಿಮಗೆ ಕೂಡ ಅದು ರಕ್ತದಲ್ಲಿ ವಿಷಯ ಇದ್ದದ್ದನ್ನೇ ಕೊಲೆ ಅಂತ ಈಗ ಹೇಳಲಿಕ್ಕೆ ಆಗ್ತದೆ? ಒಬ್ಬರು ನಿಮ್ಮ ಅನುಭವದಲ್ಲಿ ವಕೀಲರಾಗಿ ಇಂಥ ಪ್ರಕರಣ ನೋಡುವಾಗ ವೈದ್ಯರು ಹೇಳಿದರು ರಕ್ತದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ, ಅದೇ ದೇಹದಲ್ಲಿ ಪತ್ತೆಯಾಗಿದೆ, ಹೌದು ಇದು ಕೊಲೆ ಅಂತ ವಾದಿಸಲಿಕ್ಕೆ ಸಾಧ್ಯನಾ? ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗಿದೆ. ವೈದ್ಯರು ಈಗಾಗಲೇ ಮೃತರ ಶರೀರದಲ್ಲಿ ವಿಷಕಾರಿ ಅಂಶಗಳು ಇತ್ತು ಅಂತ ಹೇಳೋದನ್ನು ಸಾರ್ವಜನಿಕವಾಗಿ ಹೇಳ್ಕೊಂಡಿದ್ದಾರೆ, ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಹೌದು. ಆದ್ದರಿಂದ ಅವರ ಮರಣದ ಹಿನ್ನೆಲೆಯನ್ನು ನೋಡುವಾಗ ಅಸ್ವಾಭಾವಿಕ ಮರಣ ಅಂಥೇಳಿ ಈಗಾಗಲೇ ಪ್ರಕರಣ ನೋಂದಣಿಯಾಗಿದೆ. ಬಂದಂತಹ ವೈದ್ಯಕೀಯ ವರದಿಗಳು ಕೂಡ ಅನುಮಾನವನ್ನು ಮತ್ತಷ್ಟು ಬಲಪಡಿಸ್ತದೆ. ಈ ಹಿನ್ನೆಲೆಯಲ್ಲಿ ಆಳವಾದ ತನಿಖೆ ಆಗುವಂತಹ ಅಗತ್ಯತೆ ಕಂಡುಬರ್ತದೆ. ಓಕೆ, ಅಂದರೆ ವಿಷದ ಅಂಶ ಇತ್ತು ಎನ್ನುವುದು ಗುಮಾನಿ ಅಂತ ಇರಬಹುದಾ, ಅಥವಾ ನಿಮ್ಮ ಪ್ರಕಾರ ಗ್ಯಾರಂಟಿಯ ವೈದ್ಯರೊಟ್ಟಿಗೆ ನೀವೇನಾದ್ರು ಮಾತಾಡಿದ್ರ? ಇಲ್ಲ, ವೈದ್ಯರೇ ಹೇಳಿದ್ದಾರೆ. ಗುಮಾನಿಯ ಪ್ರಶ್ನೆ ಇದರಲ್ಲಿ ಬರುವುದಿಲ್ಲ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವೈದ್ಯಾಧಿಕಾರಿ, ಅದು ಕೂಡ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್, ಇದು ಒಂದು ಬಹಳ ಹೆಸರಾಂತ ವೈದ್ಯಕೀಯ ಸಂಸ್ಥೆ. ಇದರ ಒಂದು ಸೂಪರಿಂಟೆಂಡೆಂಟ್ ಇಂತಹ ಒಂದು ಪ್ರಕರಣದಲ್ಲಿ ಮಾಧ್ಯಮಗಳ ಮುಂದೆ ಸಾರ್ವಜನಿಕರ ಮುಂದೆ ವಿಷಯದ ಅಂಶಗಳು ಕಂಡು ಬಂದಿದೆ ಅಂತೇಳಿ ಹೇಳುವಾಗ ನಾವು ಅದನ್ನು ನಂಬಲೇಬೇಕು. ಓಕೆ, ಹಾಗಿದ್ರೆ ಪೋಸ್ಟ್ ಮಾರ್ಟಮ್ ಆದ ನಂತರ ಆ ಅಂಶಗಳು ಸಿಗದೇ ಹೋದರೆ, ಆಗ ವರದಿಯಲ್ಲಿ ಸಿಕ್ಕಿಲ್ಲ ಅಂತ ಬಂದರೆ ಆಗ ತುಂಬ ಜನರಿಗೆ ಡೌಟ್ ಬರ್ಬೋದು. ಆಗ ವೈದ್ಯರು ಸಿಕ್ಕಿದೆ ಅಂತ ಹೇಳ್ತಾ ಇದ್ರು, ಈಗ ಪೋಸ್ಟ್ ಮಾರ್ಟಮಲ್ಲಿ ಆ ಅಂಶಗಳು ಪತ್ತೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚೇಂಜ್ ಆಗುವಂಥ ಚಾನ್ಸಸ್ ಉಂಟು ಈ ಪ್ರಕರಣ ಅಂತ? ಸಾಮಾನ್ಯ ಇಂಥ ಚೇಂಜ್ ಆದದ್ದುಂಟ ನಿಮ್ಮ ಅನಿಸಿಕೆಯಲ್ಲಿ? ಶವದ ಮರಣೋತ್ತರ ಪರೀಕ್ಷೆ ಆದ ನಂತರ ವೈದ್ಯರು, ಮರಣೋತ್ತರ ಪರೀಕ್ಷೆಯನ್ನು ಮಾಡಿದಂಥ ವೈದ್ಯರು, ಅಂದರೆ ಪೋಸ್ಟ್ ಮಾರ್ಟಮನ್ನು ಮಾಡಿದಂಥ ವೈದ್ಯರು, ಅವರು ಅಂತಿಮವಾದ ಅಭಿಪ್ರಾಯವನ್ನು ಕೊಡುವುದಿಲ್ಲ. ಅವರು ಒಂದು ಟೆಂಟೇಟಿವ್ ರಿಪೋರ್ಟ್, ತಾತ್ಕಾಲಿಕ ವರದಿ, ಅದನ್ನು ಮಾತ್ರ ಕೊಡ್ತಾರೆ. ನಂತರ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ವಿಷದ ಬಗ್ಗೆ ಶರೀರದಲ್ಲಿ ಅಥವಾ ಜಠರಾಂಗದಲ್ಲಿ ಉದರಾಂಗದಲ್ಲಿ ವಿಷ ಇತ್ತೋ ಇಲ್ಲವೋ ಅಂತ ಹೇಳುವ ಬಗ್ಗೆ ವಿಧಿವಿಜ್ಞಾನ ತಜ್ಞರು ಅವರು ಅದನ್ನು ದೃಢೀಕರಿಸಬೇಕು. ನಂತರವೇ ಅಂತಿಮವಾದಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೀಡುವಂಥದ್ದು. ಅಂದರೆ ಇದು ಎರಡು ಹಂತದಲ್ಲಿ ಬರ್ತದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಒಂದು ಪ್ರಿಲಿಮಿನರಿ ಮತ್ತೊಂದು ಫೈನಲ್. ಓಕೆ, ಸೊ ಫೈನಲ್ ಅಲ್ಲಿ ಗೊತ್ತಾಗುತ್ತೆ ಯಾವ ವಿಷಯದ ಅಂಶ. ಖಂಡಿತ ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ತಮ್ಮ ಅಂತಿಮ ವರದಿಯನ್ನು ಕೊಡಬೇಕಾದ್ರೆ ವಿಧಿವಿಜ್ಞಾನ ಪ್ರಯೋಗಾಲಯ ಅಲ್ಲಿಯ ತಜ್ಞರು ನೀಡಿದಂತಹ ವರದಿಯನ್ನು ಆಧರಿಸಿಯೇ ಕೊಡುವಂಥದ್ದು. ಈಗ ಈ ಪ್ರಕರಣಕ್ಕೆ ನಾವೀಗ ಸ್ವಾಮಿಗಳ ಹತ್ರ ಕೇಳಿದ ಹಾಗೆ ಬೇರೆ ಬೇರೆ ಆಯಾಮಗಳಿದೆ ಅಂತ ನಿಮಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ನೀವು ಅವರನ್ನು ತುಂಬ ವರ್ಷಗಳಿಂದ ಬಲ್ಲವರು, ಅವರ ವಕೀಲರಾಗಿ ಕೂಡ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಹಾಗಿರುವಾಗ ಒಂದು ಆ್ಯಂಗಲಲ್ಲಿ ಈ ಪ್ರಕರಣ ಹೋಗುತ್ತೆ ಅಂತ ಅನಿಸ್ತಾ ಉಂಟಾ, ಅಥವಾ ಉದ್ದಿಮೆ, ವೈಯಕ್ತಿಕ ಮತ್ತು ಪಟ್ಟದ ದೇವರು, ಹೀಗೆ 10 ಹಲವು ಆ್ಯಂಗಲ್ ಇರುವುದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಪೊಲೀಸರಿಗೆ ಒಂದಕ್ಕಿಂತ ಜಾಸ್ತಿ ಆ್ಯಂಗಲ್ಗಳಿದ್ರೆ ಕೇಸು ವೀಕ್ ಆಗತ್ತೆ ಅಂತ ಅನಿಸ್ತಾ ಉಂಟಾ, ಅಥವಾ ಇದೇ ದಾರಿಯಲ್ಲಿ ಹೋಗಿ ಅಂತೇಳಿ ನೀವೇನಾದರೂ ಅವರಿಗೆ? ಇಲ್ಲ, ಪೊಲೀಸರು ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಬೇಕಾಗತ್ತೆ. ನಮಗೆ ನ್ಯಾಯವಾದಿಯಾಗಿ
ಅಪರಾಧ ಆಗಿದೆ ಅಂತ ಹೇಳಿ ಕೂಡ ನಾನು ಕಡಖಂಡಿತವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಈ ಹೊತ್ತಿನಲ್ಲಿ ಹೇಳಲಿಕ್ಕಾಗಿರುವುದಿಲ್ಲ. ಯಾಕಂತ ಹೇಳಿದರೆ ಅವರು ಜೂನ್ ತಿಂಗಳಲ್ಲಿ ನನ್ನ ಕಚೇರಿಗೆ ಬಂದಾಗ ತನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳುವುದನ್ನು ತುಂಬ ಬಾರಿ ಹೇಳ್ಕೊಂಡ್ರು. ಆ ನಂತರ ಅವರು ಹುಟ್ಟಿದ್ದು 1964ನೇ ಇಸ್ವಿಯಲ್ಲಿ, 55 ವರ್ಷ ಅವರಿಗೆ. ಸಾಯುವ ವಯಸ್ಸೇನಲ್ಲ, ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು. ನಂತರ ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ವೈದ್ಯರು ಕೂಡ ಹೇಳಿದ್ದಾರೆ ಶರೀರದಲ್ಲಿ ವಿಷ ಕಂಡು ಬಂದಿದೆ ಅಂಥೇಳಿ. ಇದನ್ನೆಲ್ಲ ಗಮನಿಸುವಾಗ ಒಂದು ಪ್ರಾಮಾಣಿಕವಾದ ತನಿಖೆ ತಜ್ಞರಿಂದ ಆಗುವ ಅವಶ್ಯಕತೆ ಇದೆ. ಎಲ್ಲ ಆಯಾಮಗಳನ್ನು ಕೂಡ ಅವರು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಮೊದಲು ಅಪರಾಧ ಆಗಿದೆಯಾ ಅದನ್ನು ಮೊದಲು ತಿಳಿದುಕೊಳ್ಬೇಕು. ಅಪರಾಧ ಆಗಿದೆ ಅಂಥೇಳಿ ಆದರೆ ಅಪರಾಧಿ ಯಾರು ಅವರನ್ನು ಹುಡುಕಬೇಕಾಗತ್ತೆ. ಯಾವುದೇ ಪೂರ್ವಗ್ರಹ ಪೀಡಿತರಾಗಿ ತನಿಖೆ ಮಾಡಬಾರದು. ಎಲ್ಲವನ್ನ ಸ್ವಾಮೀಜಿಯ ಪ್ರಕರಣದಲ್ಲಿ ಎಲ್ಲ ರೀತಿಯಿಂದ ತನಿಖೆಯನ್ನು ನಡೀಬೇಕು. ಯಾಕಂದರೆ ಅಪರಾಧ ಆದದ್ದಿದ್ರೆ ನಿಜವಾದ ಅಪರಾಧಿ ಯಾರು ಅವನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂಥದ್ದೇ ಮುಖ್ಯವೇ ಹೊರತು ಯಾರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವಂಥ ಕ್ರಮ ಸಲ್ಲದು. ಓಕೆ, ಈಗ ನಿಮ್ಮೊಟ್ಟಿಗೆ ಸುಮಾರು 2 ಗಂಟೆ ಮಾತನಾಡುವಾಗ ಅವರಿಗೆ ಜೀವ ಬೆದರಿಕೆ ಇತ್ತು ಅಂತಂದರೆ ಅವರಿಗೆ ಗೊತ್ತಿದೆ ಅಂತ ನಿಮ್ಗೆ ಅನಿಸ್ತಾ ಉಂಟಾ, ಅಥವಾ ನಿಮ್ಮ ಹತ್ರ ಹೇಳಲಿಲ್ಲ ಆದ ಕಾರಣ ಅವರಿಗೆ ಕನ್ಫ್ಯೂಷನ್ ಇದೆ ಯಾರು ಮಾಡ್ಬೋದು ಅಥವಾ ಯಾರಿಂದ ಅವರಿಗೆ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ? ಅವರಿಗೆ ಗೊತ್ತಿರಬಹುದು, ಆದರೆ ಯಾರನ್ನು ಕೂಡ ಇಂಥವರೇ ಅಂಥೇಳಿ ಅವರು ಹೇಳಿದ್ದಿಲ್ಲ. ಕಾನೂನಿನ ಸಮರವನ್ನು ತಾನು ಪ್ರಾರಂಭಿಸುವುದರಿಂದ ಇನ್ನು ಮುಂದೆ ಏನಾದರೂ ಬೆದರಿಕೆ ಅಥವಾ ನನ್ನ ಜೀವಕ್ಕೆ ಅಪಾಯ ಬರಬಹುದು ಅಂತ ಹೇಳಿದ್ರು. ಬಂದಿದೆ ಅಂತ ಅಲ್ಲ, ಅದು ಬಂದಿದೆ ಅಂತ ಹೇಳಿ ಜೀವದ ಅಪಾಯದಲ್ಲೇ ಬೆದರಿಕೆಯದಲ್ಲೇ ನಾನು ಇದ್ದೇನೆ ಅಂತ ಹೇಳುವಂಥ ಭಾವನೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ಆ ಬೆದರಿಕೆ ಇನ್ನು ಮುಂದೆ ಜಾಸ್ತಿ ಆಗಬಹುದು, ನನ್ನ ಜೀವವೇ ಹೋಗಬಹುದು ಅಂಥೇಳಿ ಆ ರೀತಿಯಲ್ಲಿ ಅವರು ನನ್ನ ಮುಂದೆ ತೋಡಿಕೊಂಡಿದ್ದಾರೆ. ಓಕೆ, ಈಗ ಸರ್ ಹಾಗಾದ್ರೆ ಪ್ರಶ್ನೆ ಇರುವುದು ಅವರಿಗೆ ಜೀವ ಬೆದರಿಕೆ ಅದಕ್ಕಿಂತ ಹಿಂದೆ ಒಂದಿಷ್ಟು ಇತ್ತು ಅಂತ ನೀವು ಕೂಡ ಒಪ್ಕೊಳ್ತೀರಿ? ಇದ್ದಿರಬಹುದು. ಯಾಕಂತ ಹೇಳಿದರೆ ಅವರು ತುಂಬ ಉದ್ವಿಗ್ನರಾಗಿದ್ದರು. ಆ ವಿಚಾರವನ್ನು ಮಾಡುವಾಗ ತುಂಬ ಉದ್ವಿಗ್ನರಾಗಿದ್ದರು. ತಮಗೆ ಗೊತ್ತಿದೆ ಸ್ವಾಮೀಜಿಯವರು ಬಹಳ ಧೈರ್ಯಶಾಲಿ. ನಿಜ, ಅದಕ್ಕೆ ಧೈರ್ಯಶಾಲಿ, ಯಾವುದಕ್ಕೂ ಹೆದರುವವರಲ್ಲ ಅವರು. ನಿಜ, ಅದೇ ಹೌದು, ಹೆದರುವವರಲ್ಲ, ಧೈರ್ಯಶಾಲಿ ವ್ಯಕ್ತಿ. ಆದರೆ ಈ ಬಾರಿ ಮಾತ್ರ ಅವರು ತುಂಬ ತೀವ್ರವಾಗಿ ಖಿನ್ನರಾಗಿದ್ರು ಅಂತ ಹೇಳ್ಬೋದು. ಅಂದರೆ ನೀವು ಕಳೆದ ಒಂದು 2 ವರ್ಷಗಳ ಮೊದಲು ನೋಡಿದಂಥ ಶಿರೂರು ಶ್ರೀಗಳಿಗೂ ಮೊನ್ನೆ ಇತ್ತೀಚೆಗೆ ಜೂನಲ್ಲಿ ನೋಡಿದಂಥವರಿಗೂ ವ್ಯತ್ಯಾಸ ಇತ್ತು ಅಂತ ಒಪ್ಪಿಕೊಳ್ಬೇಕು? ಖಂಡಿತವಾಗಿ ಬೇರೆ ಬೇರೆ ಮಾನಸಿಕ ಒತ್ತಡಗಳು ಇದ್ದಿರಬಹುದು, ಅವರಿಗೆ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲಿರಬಹುದು. ಆರೋಗ್ಯದ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು ನೋಡುವಾಗ ಅವ್ರು ಹೇಗಿದ್ರು? ನೋಡುವಾಗ ಅವರು, ನಾನು ಈಗಲೇ ಹೇಳಿದೆ, ಅವರು ಖಿನ್ನರಾಗಿ ಇದ್ದ ಹಾಗೆ ಕಂಡರೂ ಕೂಡ ಅವರು ದೈಹಿಕವಾಗಿ ಸ್ವಲ್ಪ ದಷ್ಟಪುಷ್ಟರಾಗಿಯೇ ಇದ್ರು. ನಂತರ ಅವರು ಈ ಸಮರ ಕಲೆಯ ಬಗ್ಗೆ ಎಲ್ಲ ಮಾತನಾಡುವಾಗ ನೀವು ಕರಾಟೆಗೆಲ್ಲ ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಅಂತೇಳಿ ನಾನು ಅವರನ್ನು ಶ್ಲಾಘಿಸುವಾಗ, ಯಾಕಂದರೆ ನಾನು ಕೂಡ ಕ್ರೀಡಾ ಪ್ರೇಮಿ, ಅವರು ಮಾಡುವಂಥ ಬೇರೆ ಬೇರೆ ಕಾರ್ಯಕ್ರಮಗಳು, ಅವರು ಕರಾಟೆ ಸ್ಪರ್ಧೆಯನ್ನು ರಾಜಾಂಗಣದಲ್ಲಿ ಆಯೋಜನೆ ಮಾಡಿದ್ದು, ಇದರಿಂದೆಲ್ಲ ಭಾಳ ಖುಷಿಪಟ್ಟು ನಾನು ಅವರನ್ನು ಆ ಬಗ್ಗೆ ಅವರ ಹತ್ರ ಹೇಳಿಕೊಂಡಾಗ ಅವರು ಹೇಳಿದರು, ನನಗೂ ಸಮರ ಕಲೆ ಬರುತ್ತೆ, ಆದರೆ ಕರಾಟೆ ಯಾಕೆ ಹೇಳಿದೆ? ಅಲ್ಲ, ಅದು ಕರಾಟೆ ಅಲ್ಲ, ಅದು ಕುಂಗ್ಫು. ನನ್ನ ಡ್ರೈವರ್ ಒಬ್ಬ ನನಗೆ ಕುಂಗ್ಫು ಬಗ್ಗೆ ಹೇಳಿಕೊಟ್ಟಿದ್ದ. ನಾನು ಅದನ್ನು ನೀವು ಬೇರೆಯವರೆಲ್ಲ 1 ಗಂಟೆ ಅಭ್ಯಾಸ ಮಾಡಿದರೆ ನಾನು ದಿನಕ್ಕೆ 3 ಗಂಟೆಗಳ ಕಾಲ ಅಭ್ಯಾಸ ಮಾಡಿ ಬೇರೆಯವರು 10 ವರ್ಷದಲ್ಲಿ ಕಲಿಯುವುದನ್ನು 10 ವರ್ಷದಲ್ಲಿ ಕಲಿಯುವುದನ್ನು ನಾನು 3 ವರ್ಷದಲ್ಲಿ ಕಲಿತೆ ಅಂತೇಳಿ ಹೇಳಿ ನಮ್ಮ ಟೇಬಲಿಗೆ ಬಲವಾಗಿ ಮುಷ್ಟಿಯಿಂದ ಗುದ್ದಿದ್ರು. ಅಷ್ಟು ಬಲ ಇತ್ತು. ಒಮ್ಮೆ ಕರಾಟೆ ಬಗ್ಗೆ ಮಾತನಾಡುವಾಗ, ಕುಂಗ್ಫು ಬಗ್ಗೆ ಮಾತನಾಡುವಾಗ ಬಹಳ ಉತ್ಸುಕರಾಗಿ ಮಾತನಾಡಿದ್ರು. ಕ್ರೀಡಾ ಪ್ರೇಮಿ ಅವರು, ಕ್ರೀಡಾ ಪ್ರೇಮಿ, ಒಳ್ಳೆಯ ಈಜುಪಟು, ತಮಗೆ ಗೊತ್ತಿದೆ. ಅಂದ್ರೆ ನಿಮ್ಮ ಪ್ರಕಾರ ಅವರು ಯಾವುದೇ ಒಂದು ಸಾಮಾನ್ಯ ಜೀವ ಬೆದರಿಕೆಗೆ ಹೆದರುವವರು ಅಲ್ಲ? ಖಂಡಿತ ಸಾಮಾನ್ಯ ಜೀವ ಬೆದರಿಕೆಗೆ ಹೆದರುವವರಲ್ಲ ಅವರು.
ಹೆದರುವವರಲ್ಲ. ಯಾವುದೊಂದು ದೊಡ್ಡ ಮಟ್ಟದ ಒಂದು ಜೀವ ಬೆದರಿಕೆ ಬಂದಿರಬಹುದು, ಇದ್ದಿರಬೇಕು. ಅವರು ಆ ರೀತಿ ಉದ್ವಿಗ್ನರಾಗಿ ಖಿನ್ನರಾಗಿ ಮಾತನಾಡದೆ ಇದ್ರೆ ಬಹುಶಃ ನಾನು ಕೂಡ ಇದನ್ನ ಮಾಧ್ಯಮಗಳ ಮುಂದೆ ಅಥವಾ ಅವರು ಮೃತರಾದ 1.5 ಗಂಟೆಯ ಒಳಗೆ ಅಷ್ಟೊಂದು ತೀವ್ರವಾಗಿ ಹೇಳಿಕೊಳ್ತಾ ಇರಲಿಲ್ಲ. ನಿಮ್ಗೆ ಅನಿಸ್ತಾ ಉಂಟಾ ವಕೀಲರೆ, ಎಲ್ಲೋ ಒಂದು ಕಡೆಯಲ್ಲಿ ಅವ್ರಿಗೆ ವಿಷವನ್ನು ಉಣಬಡಿಸ್ಲಿಕ್ಕೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ವಿಷವನ್ನು ಯಾರಾದ್ರು ಕೊಟ್ಟಿದ್ರು ಅಂತ ಅಂದ್ಕೊಂಡ್ರೆ ಆತ್ಮಹತ್ಯೆ ಅಂತ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಅದು ಒಪ್ಕೊಳ್ತೀರಾ? ಫಸ್ಟ್ ಆಫ್ ಆಲ್ ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿ ಅಂತ ನನಗೇನು ಅನಿಸಿಲ್ಲ. ಯಾಕೆಂದರೆ ನಾನು ಅವರನ್ನು ಬಲ್ಲೆ ಎಂದು ಕೂಡ ಅವರು ಓಡಿ ಹೋಗುವ ಜನ ಅಲ್ಲ. ಸ್ವಾಮೀಜಿಯವರ ವ್ಯಕ್ತಿತ್ವವೇ ಹಾಗೆ. ನನಗೇನು ಅದು ಆತ್ಮಹತ್ಯೆ ಅಂತ ಅನಿಸಿಕೊಳ್ಳುವುದಿಲ್ಲ, ಅನಿಸುವುದಿಲ್ಲ. ಓಕೆ, ಯಾವುದೇ ಒಂದು ಈ ಪ್ರಕರಣ ಅಂತಲ್ಲ, ಸಾಮಾನ್ಯ ನೀವು ನಿಮ್ಮ ಅಗಾಧವಾಗಿರುವಂಥ ಅನುಭವದಲ್ಲಿ ನೋಡುವಾಗ ಸಡನ್ ಒಬ್ಬ ವ್ಯಕ್ತಿ ಖಿನ್ನರಾಗಿದ್ದಾಗ ಆ ಒಂದು ವಿಷವನ್ನು ಸೇವಿಸಬೇಕು ಅಂತ ಅನಿಸಿಕೊಂಡು ಸೇವಿಸಿದ್ದು ಉಂಟಾ? ಅವರಲ್ಲಿ ಕಂಡು ಬಂದಂಥ ಖಿನ್ನತೆ ಆ ರೀತಿದಲ್ಲ. ಆ ರೀತಿಯ ಖಿನ್ನತೆಯ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅಂದರೆ ಜೀವನದ ಸಮಸ್ಯೆಗಳಿಂದ ಹತಾಶರಾಗಿ ಖಿನ್ನತೆಯನ್ನು ಹೊಂದಿದ್ದು ಆ ರೀತಿ ಅಲ್ಲ. ಅದು ಆ ರೀತಿಯ ಖಿನ್ನತೆ ಅಲ್ಲ. ಅವರು ಈ ಮುಂದೆ ಅಪಾಯದಿಂದಾಗಿ ಅವರು ಹೆದರಿದ್ದಾರೆ ಅಂತೇಳಿ ಒಂದು ತಾತ್ಕಾಲಿಕವಾದಂಥ ಒಂದು ಹೆದರಿಕೆ. ಬಹಳ ಧೈರ್ಯಶಾಲಿ, ಆದರೂ ಕೂಡ ಅವರಿಗೆ ಅಪಾಯದ ಅಗಾಧತೆಯ ಬಗ್ಗೆ ಕಲ್ಪನೆ ಇದ್ದಿರಬಹುದು. ಓಕೆ, ಅಂದರೆ ಅಂಥವರನ್ನು ಕೂಡ ಮಣಿಸೋರು ಕೂಡ ಇದ್ದಾರೆ ಅಂತ ಅವ್ರಿಗೆ ಅನಿಸ್ತಾ ಇದ್ದಿರಬಹುದು, ಅವರ ಮನಸ್ಸಿನಲ್ಲಿ ಇದ್ದಿರಬಹುದು. ಯಾಕಂದರೆ ಯಾವುದೋ ಒಂದು ಹಂತದಲ್ಲಿ ಅವರು ಹೇಳಿದರು, ವಕೀಲರೇ ನಿಮ್ಮನ್ನು ಬಿಟ್ಟರೆ ನನಗೆ ಈ ಜಗತ್ತಿನಲ್ಲಿ ಮತ್ತೆ ಯಾರೂ ಇಲ್ಲ ಅಂತ ಹೇಳಿದರು. ವಕೀಲರು ಅಂತ ಹೇಳಿದರೆ ನಾನು ಅನ್ನುವ ಅರ್ಥದಲ್ಲಿ ಅಲ್ಲ, ಕಾನೂನನ್ನು ಬಿಟ್ಟರೆ, ನಾನು ಅದನ್ನು ಅರ್ಥೈಸಿಕೊಳ್ಳುವುದು, ಕಾನೂನನ್ನು ಬಿಟ್ಟರೆ ನನಗೆ ಬೇರೆ ಯಾವುದೂ ಗತಿ ಇಲ್ಲ, ದಾರಿ ಇಲ್ಲ, ಅನ್ಯ ಮಾರ್ಗ ಇಲ್ಲ ಅನ್ನುವ ಅರ್ಥದಲ್ಲಿ ಸ್ವಾಮೀಜಿಯವರು ಹೇಳಿರ್ಬೋದು. ಓಕೆ, ಅವರು ತಮಗೆ ಬರಬೇಕಾಗಿದ್ದಂಥ 26-28 ಎಷ್ಟೋ ಕೋಟಿ, ಅದು ಆ ಬಗ್ಗೆ ಏನಾದ್ರು ನಿಮ್ಮ ಹತ್ರ ಹೇಳಿದ್ರ? ಆ ಉದ್ದಿಮೆಯಲ್ಲಿ ನನಗೆ ಅಂತ ತುಂಬ ಕಡೆ ಅವರು ಹೇಳಿದ್ದಾರೆ ಅಂತ ಜನ ಮಾತಾಡಿಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಆದರೆ ಅದರ ಬಗ್ಗೆ ತೀವ್ರವಾಗಿ ಏನು ಮಾಡಿಲ್ಲ. ಯಾಕೆಂದರೆ ಅದು ಬಹಳ ಹಿಂದಿನ ವಿಷಯ. ಅದು ಈಗ ಇರುವ ಸಮಸ್ಯೆಗಳ ಬಗ್ಗೆ ಮಾತ್ರ ಅವರು ನನ್ನ ಜೊತೆ ಚರ್ಚಿಸಿದ್ದು. ಅದರ ಬಗ್ಗೆ ಮಾತನಾಡುವಾಗ ಬಂದಿದೆ, ಯಾರು ಏನು ಹೆಚ್ಚಿನ ವಿವರಗಳನ್ನೇನು ನನಗೆ ಅವರು ನೀಡಲಿಲ್ಲ. ಮತ್ತೆ ಆ ಬಗ್ಗೆ ಕಾನೂನಿನ ಸಲಹೆಯನ್ನೇನು ನನ್ನ ಹತ್ರ ಕೇಳಲಿಲ್ಲ. ಅವರು ಅದನ್ನು ಫೈಟ್ ಮಾಡಿ ಪಡೆದುಕೊಳ್ಳುವ 25-26 ಕೋಟಿ ಅದರ ಬಗ್ಗೆ ನನ್ನ ಹತ್ರ ಹೇಳಲಿಲ್ಲ. ಅವರು ಈಗ ಬಂದದ್ದು, ಈಗ ನಾನು ಏನು ಮಾಧ್ಯಮಗಳ ಮುಂದೆ ಹೇಳಿದ್ದೇನೆ ಆ ಸಮಸ್ಯೆಯ ಬಗ್ಗೆ ಮಾತ್ರ. ನಾನು ಆಗಲೇ ಹೇಳಿದೆ, 2 ಗಂಟೆಗಳಕ್ಕಿಂತ ಜಾಸ್ತಿ ಮಾತನಾಡುವಾಗ ಎಷ್ಟೋ ವಿಚಾರಗಳು ಬರುತ್ತೆ. ಅದೆಲ್ಲವನ್ನು ನಾನು ಮಾಧ್ಯಮಗಳ ಮುಂದೆ ಹೇಳುವ ಅಗತ್ಯತೆ ಇದೆ ಅಂತ ನನಗೇನು ಅನಿಸ್ಲಿಲ್ಲ. ಅವರು ಯಾವ ಕಾನೂನಿನ ಸಮಸ್ಯೆ ಬಗ್ಗೆ ನನ್ನ ಬಳಿ ಬಂದಿದ್ರು ಅದನ್ನು ಮಾತ್ರ ಅವರು ಮರಣ ಹೊಂದಿರುವಾಗ, ಅವರು ಅಷ್ಟೊಂದು ಆತ್ಮೀಯವಾಗಿ ನನ್ನ ಜೊತೆ ಮಾತನಾಡಿರುವಾಗ, ನನ್ನನ್ನು ನಂಬಿದ್ದಾಗ ಒಂದು ಹೇಳುವುದು ನನ್ನ ಕರ್ತವ್ಯ ಅಂತ ಅನಿಸಿ ನಾನು ಹೇಳ್ಕೊಂಡೆ. ಹಾಗಾದ್ರೆ ಅವರು ಬಂದಂತ ಉದ್ದೇಶ ಮುಖ್ಯವಾಗಿ ಪಟ್ಟದ ದೇವರನ್ನು ಹಿಂದಕ್ಕೆ ಪಡೆದುಕೊಳ್ಳುವಂತ ಕೇಸ್. ಆ ಕೇಸ್ ಏನು, ಮತ್ತೆ ಅದನ್ನು ಹೇಗೆ ಅದನ್ನು ಡಿಫೆಂಡ್ ಮಾಡಬಹುದು, ಮತ್ತು ಹೇಗೆ ಪಟ್ಟದೇವರನ್ನು ಪಡೆದುಕೊಳ್ಬೋದು ಅಂತ ಅವರಿಗೆ ಯಾವ ರೀತಿ ಸಲಹೆ ಕೊಡಲಾಯಿತು, ಆ ಬಗ್ಗೆ ವಕೀಲರು ಏನಾದರೂ ಕಾನೂನು ಸಮರ ಮಾಡಲಿಕ್ಕೆ ಪೇಪರ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ರ? ಅದಕ್ಕಿಂತ ಕೆಲವೇ ಗಂಟೆಗಳ ಮೊದಲು ಆಗಿರುವಂಥ ಈ ಒಂದು ಸಾವಿಗೆ ಅದಕ್ಕೂ ಈ ಪ್ರಕರಣಕ್ಕೆ ಏನಾದರೂ ತಾಳೆ ಇದೆಯಾ? ಪಟ್ಟದ ದೇವರ ವಿಚಾರದಲ್ಲೇ ಸ್ವಾಮಿಗಳು ಖಿನ್ನರಾಗಿದ್ರ? ಆ ಬಗ್ಗೆ ನಾವು ಕೇಳ್ತೇವೆ ವಕೀಲರ ಹತ್ರ ಒಂದು ಪುಟ್ಟ ವಿರಾಮದ ಬಳಿಕ. ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಶಿರೂರು ಶ್ರೀಗಳ ವಕೀಲರಾಗಿರುವಂಥ ರವಿಕಿರಣ್ ಮುರುಡೇಶ್ವರ ಒಟ್ಟಿಗೆ ನಾವು ಮಾತಾಡ್ತಾ ಇದ್ವಿ. ಯಾಕಂದರೆ ಬಹಳ ಪ್ರಮುಖವಾಗಿ ಅವರಿಗೆ ಅವರನ್ನು ಶ್ರೀಗಳು ಭೇಟಿಯಾಗಿ ಒಂದು ಪ್ರಕರಣದ ಬಗ್ಗೆ
ತಾವು ನ್ಯಾಯಾಲಯದ ಕಟಕಟೆ ಏರುವುದಾಗಿ ಒಂದು ಸಮರ ಸಾರುವುದಾಗಿ ಹೇಳಿದ್ರು. ಸುಮಾರು 2 ಗಂಟೆಗಳ ಒಂದು ಖಾಸಗಿ ಮಾತುಕತೆಯಲ್ಲಿ ತಮ್ಮ ಬಹಳ ಪ್ರಮುಖವಾಗಿರುವಂಥ ಪಟ್ಟದ ದೇವರನ್ನು ಹಿಂದಕ್ಕೆ ಪಡೆದುಕೊಳ್ಳುವಂಥ ವಿಚಾರದ ಬಗ್ಗೆ ಅವರು ಅವರಲ್ಲಿ ಮಾತನಾಡಿದ್ರು. ಅದಕ್ಕೆ ಎಲ್ಲ ಕೇಸ್ ರೆಡಿಯಾದ ನಂತರ ಬಹುಶಃ ಇಂಥ ಒಂದು ಪ್ರಕರಣ ಆಗಿರೋದು ಅದು ಒಂದು ಅಚ್ಚರಿ ಕೂಡ ಅಂತ ನಿಮ್ಗೆ ಅನಿಸ್ತಾ ಉಂಟು ಸರ್? ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ, ಇನ್ನೇನು ಫೈಲ್ ಮಾಡೋದು ಮಾತ್ರ ಬಾಕಿಯಾ? ಅದು ಕೇವಿಯೇಟ್ ಒಂದು ಫೈಲ್ ಆಗಿತ್ತು ನನ್ನ ಪ್ರಕಾರ. ಏನಿತ್ತು ಸರ್ ಅವರು ಬಂದು ಹೋದ ನಂತರ ನೀವು ಯಾವ ರೀತಿ ಪೇಪರ್ಸ್ ರೆಡಿ ಮಾಡಿಕೊಂಡ್ರಿ? ಸ್ವಾಮೀಜಿಯವರು ನನ್ನಿಂದ 2 ಪ್ರಕರಣಗಳನ್ನು ದಾಖಲಿಸಲಿಕ್ಕೆ ಬಯಸಿದರು. ಒಂದು ಕೇವಿಯೇಟನ್ನು ನಾನು ಇದೇ ತಿಂಗಳ 4ನೇ ತಾರೀಕಿನಂದೇ ದಾಖಲು ಮಾಡಿದ್ದೇನೆ. ಅದನ್ನು ಉಡುಪಿಯ ಅಷ್ಟಮಠಗಳ ಪೈಕಿ 6 ಮಠದ 8 ಯತಿಗಳ ಮೇಲೆ ಕೇವಿಯೇಟನ್ನು ಹಾಕಿದ್ದೇವೆ. ಓಕೆ, ಕೇವಿಯೇಟ್ ಅಂತ ಹೇಳಿದ್ರೆ ಇವರ ಅಹವಾಲನ್ನು ಕೂಡ ಸ್ವೀಕರಿಸಿಕೊಂಡು ಕಾನೂನು ಪ್ರಕಾರ ಮುಂದುವರಿಬೇಕು ಅಂತೇಳಿ ಉಳಿದ 6 ಜನರಿಗೆ ನೋಟಿಸ್ ಕೊಡೋದು, ಸರಿ ಸರ್? ಹೌದು. ಅಂದರೆ ಯಾವುದೇ ದಾವೆ ಇವರ ವಿರುದ್ಧ ದಾಖಲಾದಲ್ಲಿ ಇವರ ಗಮನಕ್ಕೆ ಬರದೆ, ಅಂದರೆ ಇವರ ವಕೀಲರ ವಾದವನ್ನು ಕೇಳದೆ, ಯಾವುದೇ ಏಕಪಕ್ಷೀಯ ಮಧ್ಯಂತರ ಆದೇಶವನ್ನು ನೀಡಬಾರದು ಅಂಥೇಳಿ ನ್ಯಾಯಾಲಯಕ್ಕೆ ಮಾಡುವಂತಹ ಮನವಿ ಕೇವಿಯೇಟ್. ಅದನ್ನು ಉಡುಪಿಯ ಜೂನಿಯರ್ ಡಿವಿಷನ್, ಸೀನಿಯರ್ ಡಿವಿಷನ್ 2 ಕೋರ್ಟ್ಗಳಲ್ಲಿ ನಾವು ಹಾಕಿದ್ದೇವೆ. ಅಂದರೆ ಇವರ ಅಂತ ಒಂದು ಚಾನ್ಸ್ ಇತ್ತು ಅಂತ ಅನಿಸ್ತಾ ಉಂಟಾ? ಇವರ ಮೇಲೆ ಯಾರಾದರೂ ಕೇಸ್ ಹಾಕುವಂಥ ಚಾನ್ಸ್ ಇತ್ತು ಅಂತ, ಅಥವಾ ಯಾವ ರೀತಿಯ ಕೇಸ್ ಕೇವಿಯೇಟ್ ಹಾಕಬೇಕು ನಿಮ್ಗೇನು ಕಾರಣ ಅಂತಿತ್ತು? ಶಿರೂರು ಸ್ವಾಮೀಜಿಯವರ ಭಯ ಏನಂತ ಹೇಳಿದರೆ, ತನ್ನ ವಿರುದ್ಧ ಯಾವುದಾದ್ರೂ ಮಧ್ಯಂತರ ಆದೇಶವನ್ನು ನನಗೆ ಗೊತ್ತಿಲ್ಲದ ಹಾಗೆ ತರಬಹುದು, ಹಾಗಾಗಬಾರ್ದು. ಯಾಕಂದರೆ ಆಗಲೇ ಅವರ ವಿರುದ್ಧ ಕೆಲವು ಅಪಸ್ವರಗಳು ಎದ್ದಿದ್ದವು ಸ್ವಾಮೀಜಿಯವರ ವಿರುದ್ಧ. ಆ ಸಂದರ್ಭದಲ್ಲಿ ಯಾರಾದರೂ ಕೋರ್ಟಿಗೆ ಹೋಗಿ ಆದೇಶ ತಂದರೆ ನನಗೆ ತೊಂದರೆ ಆಗುತ್ತೆ ಅಂಥೇಳಿ ಕೇವಿಯೇಟನ್ನು ಬಗ್ಗೆ ಸ್ವಾಮೀಜಿಯವರಿಗೆ ಬಹುಶಃ ಕಲ್ಪನೆ ಇದ್ದಿರಬೇಕು. ಯಾಕಂತ ಹೇಳಿದರೆ ಅವರೇ ಹೇಳಿದ್ದು ನನ್ನ ಬಳಿ ಬಂದು ನನಗೊಂದು ಕೇವಿಯೇಟನ್ನು ಹಾಕಿಕೊಡಿ ಅಂತ. ಅವರು ಹೇಳಿದ ಪ್ರಕಾರ ನಾನು ಕೇವಿಯೇಟನ್ನು ದಾಖಲು ಮಾಡಿದ್ದೆ. ಓಕೆ, ಅಂದರೆ ಕೇವಿಯೇಟ್ ಹಾಕುವ ಮೊದಲು ನೀವು ಏನು ನಿಮ್ಮ ಮೇಲೆ ಅವರು ಯಾರಾದರೂ ಬೇರೆ ಕೇಸ್ ಹಾಕುವಂಥ ಚಾನ್ಸ್ ಏನು ಅಂತ ಕೇಳಿದ್ರ, ಅಥವಾ ಇಲ್ಲ ನೇರವಾಗಿ ಕೇವಿಯೇಟ್ ಇಲ್ಲ? ಅವರಿಗೆ ಸ್ವಾಮೀಜಿ ಅವರಿಗೆ ಕೇವಿಯೇಟಿನ ಬಗ್ಗೆ ಕಲ್ಪನೆ ಇದ್ದಿರಬೇಕು, ಅದು ಏನು ಅಂಥೇಳಿ ಅವರಿಗೆ ಗೊತ್ತಿರಬೇಕು. ಆದ್ರಿಂದ ಅವರು ನನಗೆ ಒಂದು ಕೇವಿಯೇಟನ್ನು ಹಾಕಿ ಕೊಡಿ ಅಂಥೇಳಿ ಹೇಳಿದರು. ಯಾರ ವಿರುದ್ಧ? ಅಂದರೆ ಯಾವ ಪ್ರಕಾರ? ಅಂದರೆ ಅವರು ಹೇಳಿದ್ರಲ್ಲ, ಪುತ್ತಿಗೆ ಮಠದ ಸ್ವಾಮೀಜಿ ಅವರ ಮೇಲೆ ಬೇಡ, ಪುತ್ತಿಗೆ ಮಠದ ಸ್ವಾಮೀಜಿಯವರ ಮೇಲೆ ಕೇವಿಯೇಟನ್ನು ಹಾಕೋದು ಬೇಡ, ಅವರು ನನ್ನ ಬಗ್ಗೆ ಅನುಕಂಪ ಇರುವವರು, ಸಹಾನುಭೂತಿ ಇರುವವರು, ನಮ್ಮ ಸಂಧಾನ ಮಾಡಲಿಕ್ಕೆ ಅವರು ಹೊರಟವರು, ಅವರಿಗೂ ಕೂಡ ನಾನು ಅವರ ಕಷ್ಟ ಕಾಲದಲ್ಲಿ ಭಾಳಷ್ಟು ಸಹಾಯವನ್ನು ಮಾಡಿದ್ದೇನೆ, ನನಗೂ ಅವರಿಗೂ ಯಾವುದೇ ವಿರೋಧ ಇಲ್ಲ, ಆದ್ದರಿಂದ ಪುತ್ತಿಗೆ ಸ್ವಾಮಿಯವರ ಮೇಲೆ ಬೇಡ ಅಂಥೇಳಿ ಶಿರೂರು ಸ್ವಾಮೀಜಿಯವರೇ ಹೇಳಿದಂಥದ್ದು. ಅಂದರೆ ಉಳಿದ ಆ 6 ಸ್ವಾಮಿಗಳ ವಿರುದ್ಧ ಅವರಿಗೆ ಕೋಪ ಇತ್ತು ಅಂತ ಅಂದ್ಕೊಳ್ಬೇಕಾ? ಕೋಪ ಅಂತ ಅಲ್ಲ, ಅವರು ಹೇಳಿದ್ದು ಇಂಥವ್ರ ಮೇಲೆ ಹಾಕಿ ಅಂಥೇಳಿ, ಕೋಪ ಅಂತಲ್ಲ. ಯಾಕಂತ ಹೇಳಿದ್ರೆ ಕೇವಿಯೇಟನ್ನು ನಮಗೆ ಯಾರ ಮೇಲೆ ಕೋಪ ಇದೆಯೋ ಅವರ ಮೇಲೆ ಹಾಕುವಂಥದ್ದಲ್ಲ. ಯಾರು ನಮ್ಮ ಕಾನೂನಿನ ಸಮಸ್ಯೆಗಳು ಯಾರಿಂದ ಉಂಟಾಗಬಹುದು ಅನ್ನುವ ಒಂದು ಭಯ ಅಥವಾ ಕಾಳಜಿ ಇದೆಯೋ ಅಂಥವ್ರ ಮೇಲೆ ಹಾಕೋದು. ಕೋಪದ ಮೇಲೆ ಕೇವಿಯೇಟ್ ಹಾಕ್ಲಿಕ್ಕೆ ಬರೋದಿಲ್ಲ. ಹೌದು, ಅಂದರೆ ಇಂಥ ವ್ಯಕ್ತಿಗಳು ತನ್ನ ಮೇಲೆ ಏನಾದರೂ ಪಿತೂರಿ ಮಾಡಬಹುದು ಅಂತ ಅಂದ್ಕೊಂಡು ಹಾಗೆ ನಿಮ್ಮ ಪ್ರಕಾರ ದಾವೆ ಹೂಡಬಹುದು ಅಂತ. ಪಿತೂರಿ ಅಲ್ಲ, ದಾವೆ ಹೂಡಬಹುದು ಅಂತ ಅಂತ ಒಂದು ಚಾನ್ಸ್ ಇತ್ತು ಅಂತ ಅನಿಸ್ತಾ ಉಂಟು ಅವರಿಗೆ. ಅನಿಸಿದ್ದು ಈಗ ವಕೀಲರಾಗಿ ನನಗೆ ಅನಿಸೋದಲ್ಲ, ಪಕ್ಷಗಾರರಾಗಿ ಅವರಿಗೆ ಅನಿಸೋದು, ಅವರಿಗೆ ಅನಿಸಿರ್ಬೇಕು. ಅವರಿಗೆ ಅನಿಸಿರೋದ್ರಿಂದ ನಾನು ಅವರು ಹೇಳಿದ ಪ್ರಕಾರ ಹಾಕಿರ್ತೇನೆ. ಸೊ ಅದಕ್ಕೂ ಪಟ್ಟದೇವರಿಗೂ ಒಂದು ಸಂಬಂಧ ಉಂಟು ಅಂತ ಅನಿಸ್ತಾ ಉಂಟು? ಆ ಪ್ರಕರಣಕ್ಕೂ ಪಟ್ಟದೇವರನ್ನು ಹಿಂದಕ್ಕೆ ಪಡೆದುಕೊಳ್ಳುವುದಕ್ಕೆ ಕನೆಕ್ಟ್ ಟಚ್ ಇದೆಯಾ? ಪಟ್ಟದ ದೇವರು ಅದು ಕೃಷ್ಣ ಮಠದಲ್ಲಿದೆ, ಕೃಷ್ಣ ಮಠದಲ್ಲಿದೆ ಪಟ್ಟದ ದೇವರು. ಹೌದು, ತಮಗೆ ಗೊತ್ತಿರುವ ಹಾಗೆ ಲಕ್ಷ್ಮೀವರ ತೀರ್ಥ ಶಿರೂರು ಮಠದ 30ನೇ ಯತಿ, 30ನೇ ಯತಿ, ದೀರ್ಘ ಇತಿಹಾಸವೇ ಇದೆ. ಅದನ್ನು ಶಿರೂರು ಮಠದಲ್ಲಿಟ್ಟು ಪೂಜಿಸಿತು ಪಟ್ಟದ ದೇವರು. ಅದು ಚುನಾವಣಾ ಸಂದರ್ಭದಲ್ಲಿ ಅನಾರೋಗ್ಯದಲ್ಲಿ
ಗೊಂಡ ಕಾರಣ, ತಾತ್ಕಾಲಿಕವಾಗಿ ಅನಾರೋಗ್ಯಗೊಂಡ ಕಾರಣ ಅದಕ್ಕೆ ಪೂಜೆ ಪುರಸ್ಕಾರ ಕಾಲ ಕಾಲಕ್ಕೆ ತ್ರಿಕಾಲ ಸಿಗಬೇಕು ಅನ್ನುವ ಉದ್ದೇಶದಿಂದ ಅದನ್ನು ಕೃಷ್ಣ ಮಠದಲ್ಲಿ ಇಟ್ಟಿದ್ದೆ. ಈಗ ಅದು ತನಗೆ ಕೊಡ್ತಾ ಇಲ್ಲ, ನನಗೆ ನನ್ನ ವಿಠ್ಠಲ ಬೇಕು ಅಂತ ಸ್ವಾಮೀಜಿಯವರು ಹೇಳಿದ್ದು ದಿಟ್ಟ. ಅದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅದು ಆಗ್ತದೆ ಸರ್? ಒಪ್ಪಂದವನ್ನು ಮುರಿದಂಥ ಪ್ರಕರಣ ಅದು ಆಗತ್ತಾ ಅಥವಾ? ಸ್ವಾಮೀಜಿಯವರು ಹೇಳುವ ಪ್ರಕಾರ ಒಂದು ಒಪ್ಪಂದ ಪ್ರಕಾರವೇ ಒಂದು ವ್ಯವಸ್ಥೆ ಮಾಡಿಕೊಂಡದ್ದು. ಈಗ ತಾನು ಆರೋಗ್ಯವಂತನಾಗಿದ್ದೇನೆ, ನನ್ನ ವಿಠ್ಠಲ ನನಗೆ ಬೇಕು, ಕೊಡ್ತಾ ಇಲ್ಲ, ಆದ್ದರಿಂದ ನಂಬಿಕೆ ದ್ರೋಹ ಆಗಿದೆ ಅಂಥೇಳಿ ಸ್ವಾಮೀಜಿಯವರು ಹೇಳಿದರು. ಓಕೆ, ಎಲ್ಲೋ ಒಂದು ಕಡೆಯಲ್ಲಿ ನಮಗೆ ಅದು ಕನ್ಫರ್ಮ್ ಇಲ್ವ ಅಂತ, ದರೋಡೆ ಎನ್ನುವಂಥ ಶಬ್ದವನ್ನು ಅವ್ರು ಬಳಸಿದ್ರು ಅಂತ ಮಾಧ್ಯಮಟ್ಟಿಗೆ ಏನೋ ಮಾತನಾಡುವಾಗ ಕೋಪದಲ್ಲಿ, ಆ ಒಂದು ಕೋಪ ಅವರಲ್ಲಿ ಇತ್ತು ಅಂತ ಅನಿಸ್ತಾ ಉಂಟು. ಅದು ಇದು ಬರೀ ಒಂದು ಚಿಕ್ಕ ಪ್ರಕರಣನ ಅದು ದೇವರನ್ನು ಕೊಡಬೇಕಾಗಿತ್ತು, ಅದನ್ನು ದೊಡ್ಡದಾಗಿ ಬಿಂಬಿಸುವಂಥ ಪ್ರಯತ್ನ ಆಗಿತ್ತು ಅಂತ ನಿಮ್ಗೆ ಅನಿಸ್ತಾ ಉಂಟು? ದೇವರು ತನಗೆ ಸಿಗಬೇಕು, ಸಿಕ್ಕಿಲ್ಲ, ಅದರಿಂದಾಗಿ ತುಂಬ ಉದ್ವಿಗ್ನರಾಗಿದ್ದರು. ಯಾವ ರೀತಿಯ ಪ್ರಕರಣವನ್ನು ಬೇಕಾದರೆ ದಾಖಲಿಸಿ, ಆ ಉದ್ವಿಗ್ನತೆ ಇತ್ತು. ದೇವರು ಸಿಕ್ಕಿಲ್ಲ ಅನ್ನುವ ಉದ್ವಿಗ್ನತೆ ಅವರಲ್ಲಿತ್ತು. ನೀವು ಅದನ್ನು ಯಾವ್ದು ದಾಖಲಿಸಿದ್ರೆ ಒಳ್ಳೆಯದು ಅಂತ ಏನಾದ್ರು ಸಲಹೆ ಕೊಟ್ರ, ಅಥವಾ ನಿಮ್ಮ ಪ್ರಕಾರ ಅದನ್ನು ಏನು ಮಾಡ್ಬೋದಿತ್ತು ಆ ಪ್ರಕರಣ? ಅದರ ಬಗ್ಗೆ ನಾವು ಸಹಜವಾಗಿ ಒಬ್ಬ ವಕೀಲನಾಗಿ ಕಕ್ಷಿದಾರರ ಜೊತೆ ಯಾವ ರೀತಿ ಚರ್ಚಿಸಬೇಕು ಅದನ್ನೆಲ್ಲ ಚರ್ಚೆಯನ್ನು ಖಂಡಿತವಾಗಿ ನಾವು ಮಾಡಿದ್ದೇವೆ. ಕ್ರಿಮಿನಲ್ ಪ್ರಕರಣ ದಾಖಲಿಸುವಂಥ ಐಡಿಯಾ ಇತ್ತು. ಯಾವ ಯಾವ ಆಯ್ಕೆಗಳಿವೆ ಅದನ್ನೆಲ್ಲ ಅವರು ಕೇಳಿಕೊಂಡು ನಂತರ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕು, ನಾನೇ ನ್ಯಾಯಾಲಯಕ್ಕೆ ಬಂದು ಪ್ರಕರಣವನ್ನು ದಾಖಲಿಸಲಿಕ್ಕೆ ಸಹಕರಿಸ್ತೇನೆ ಅಂಥೇಳಿ ಅವರು ಹೇಳಿದ್ದಾರೆ. ಕ್ರಿಮಿನಲ್ ಪ್ರಕರಣ ಅಂತ ಹೇಳಿದರೆ ಯಾವುದು ಅಂತ? ಕ್ರಿಮಿನಲ್ ಪ್ರಕರಣ ಅಂತ ಹೇಳಿದರೆ ಅದು ಬ್ರೀಚ್ ಆಫ್ ಟ್ರಸ್ಟ್, ನಂಬಿಕೆ ದ್ರೋಹ. ಓಕೆ, ಅದು ಒಂದೇ ಪ್ರಕರಣ ಸರ್ ಅಥವಾ? ಭಾರತೀಯ ದಂಡ ಸಂಹಿತೆಯ ಕಲಂ 406 ಕೆಳಗೆ ಅದು ಅಪರಾಧಿಕ ಪ್ರಕರಣ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ಕೂಡ ಅದು ಅಗ್ರಿಮೆಂಟ್ ಇದ್ರೆ ಮಾತ್ರ ಬ್ರೀಚ್ ಆಫ್ ಟ್ರಸ್ಟ್ ಆಗುತ್ತೆ ಸರ್, ಅಥವಾ ಇದು ಅಗ್ರಿಮೆಂಟ್ ಇಲ್ಲ, ಬಾಯಿ ಮಾತಲ್ಲ ಅಥವಾ ಒಂದು ಬರೀ ಹೋಗಿ ಕೊಟ್ಟು ಬರೋದು ನಂತರ ಅದೇ ರೀತಿಯಲ್ಲಿ ಸಂಪ್ರದಾಯ ತೆಗೆದುಕೊಂಡು ಬರೋದು? ಇಲ್ಲಿ ಒಪ್ಪಂದ ಅಂತ ಆಗತ್ತಾ, ನಾನು ಕೊಟ್ಟಿದ್ದೇನೆ ಅಂತೇಳಿ ಸೈನ್ ಹಾಕೋದು? ಬೇರೆ ಪ್ರಕರಣದಲ್ಲಿದ್ದಾಗ ಅದಕ್ಕೆ ಕರಾರು ಬೇಕಂತ, ಅದು ಲಿಖಿತ ಕರಾರೇ ಬೇಕಂತ ಏನಿಲ್ಲ, ಮೌಖಿಕ ಕರಾರು ಆಗ್ತದೆ, ಎಕ್ಸ್ಪ್ರೆಸ್ ಆರ್ ಇಂಪ್ಲೈಡ್. ಓಕೆ, ಹಾಗಾದರೆ ನಿಮಗೆ ಇದು ಬ್ರೀಚ್ ಆಫ್ ಟ್ರಸ್ಟಲ್ಲೇ ಈ ಪ್ರಕರಣ ದಡ ಸೇರ್ತಿತ್ತು ಅಂತ ನಿಮ್ಗೆ ಅನಿಸ್ತಾ ಉಂಟು? ಬ್ರೀಚ್ ಆಫ್ ಟ್ರಸ್ಟ್ನಲ್ಲಿ ಹಾಕುವುದು, ಪ್ರಕರಣವನ್ನು ಹಾಕುವುದು ಯೋಗ್ಯ ಅಂತ ಹೇಳಿ ಕಂಡು ಬರುವುದರಿಂದ ಹಾಕುವ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಓಕೆ, ಒಮ್ಮೆ ಇಂಥ ಪ್ರಕರಣ ಫೈಲ್ ಆದರೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್? ಇಮಿಡಿಯೇಟ್ ಆಗುತ್ತಾ ಅಥವಾ ವರ್ಷಗಳ ತನಕ ಇದ್ರೆ? ವರ್ಷಗಳು ಹೋಗುವುದಿಲ್ಲ. ಸಾಮಾನ್ಯವಾಗಿ ಕ್ರಿಮಿನಲ್ ಪ್ರಕರಣ ಆದದ್ರಿಂದ ಅದರಲ್ಲಿ ಒಂದು ತನಿಖೆಯೋ, ಪೊಲೀಸರಿಗೆ ಅದನ್ನು ಕಳಿಸಿದರೆ ತನಿಖೆ ಆಗತ್ತೆ, ನ್ಯಾಯಾಲಯದಲ್ಲೇ ಕೂಡ ಅದರ ತನಿಖೆಯನ್ನು ವಿಚಾರಣೆಯನ್ನು ಮಾಡಬಹುದು. ನಂತರ ಅಗತ್ಯ ಇದ್ದರೆ ನಾವು ಆ ಬಗ್ಗೆ ಸಿವಿಲ್ ಕೇಸನ್ನು ಕೂಡ, ಮೂರ್ತಿಯನ್ನು ವಾಪಸ್ಸು ಪಡೆಯುವ ಬಗ್ಗೆ ಅಗತ್ಯ ಇದ್ದರೆ ಅದನ್ನು ಕೂಡ ದಾಖಲಿಸಬಹುದು. ಓಕೆ, ಹಾಗಾದರೆ ನೀವು ಜೂನಲ್ಲಿ ಅವರು ಭೇಟಿಯಾದರು ಅಂತ ಹೇಳಿದ್ರಿ, ಇದು ಜುಲೈ ಆಯಿತು, ಆಗ ನೀವು ಅಷ್ಟು ದಿನ ಅದನ್ನು ಫೈಲ್ ಮಾಡಲಿಕ್ಕೆ ಹೋಗಿರಲಿಲ್ವಾ, ಅಥವಾ ಅವರೇ ಫೈಲ್ ಮಾಡಬೇಡಿ ಸೂಕ್ತಿನಕ್ಕೆ ನಾನೇ ಹೇಳ್ತೇನೆ ಅವರು ಹೇಳಿದಾಗ ಹಾಕೋದು ಅಂಥೇಳಿ ನಮ್ಮಲ್ಲಿ ಮಾತುಕತೆಯಾಗಿತ್ತು. ಕೇವೆಟನ್ನು ನಾವು ಹಾಕಿದ್ದೇವಲ್ಲ, ಅದರ ನಂತರ ಅವರು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕಾದ್ರೆ ಕೆಲವು ದಾಖಲಾತಿಗಳನ್ನೆಲ್ಲ ಹಾಜರು ಮಾಡಬೇಕು. ನಾನು ಅದಕ್ಕೆ ಆ ಮೂರ್ತಿಗಳು, ವಿಠ್ಠಲ ಮೂರ್ತಿ ಮತ್ತು ಇತರ ಮೂರ್ತಿಗಳು, ಅವುಗಳು ಇದ್ದ ಬಗ್ಗೆ ದಾಖಲಾತಿ, ಅವುಗಳ ಭಾವಚಿತ್ರ ಮತ್ತು ಕೆಲವು ದಾಖಲಾತಿಗಳು, ಇವುಗಳನ್ನೆಲ್ಲ ಒಟ್ಟು ಮಾಡಲಿಕ್ಕೆ ಹೇಳಿದ್ದೆ. ಆ ಸಂದರ್ಭದಲ್ಲಿ ಆ ದಾಖಲಾತಿಗಳನ್ನು ಸಂಗ್ರಹಿಸಲಿಕ್ಕೆ ಸ್ವಲ್ಪ ಸಮಯವನ್ನು ಸ್ವಾಮೀಜಿಯವರು ತೆಗೆದುಕೊಂಡಿದ್ದಾರೆ. ಓಕೆ, ಅಂದರೆ ಇದು ಲೇಟ್ ಆದದ್ದು ಸ್ವಾಮೀಜಿಯವರ ಕಡೆಯಿಂದ ಹೊರತು ನೀವು ಕೇಸ್ ದಾಖಲಿಸಲಿಕ್ಕೆ ಲೇಟ್ ಮಾಡಿದ್ದಲ್ಲ? ಲೇಟ್ ಅಂತ ಹೇಳುವಂಥ ಪ್ರಶ್ನೆ ಅಲ್ಲೇನಿಲ್ಲ. ಯಾವುದೇ ಒಂದು ಪ್ರಕರಣವನ್ನು ದಾಖಲು ಮಾಡಬೇಕಾದ್ರೆ ಅದಕ್ಕೆ ಕೆಲವು ದಸ್ತಾವೇಜುಗಳು ಬೇಕಾಗ್ತದೆ. ಈಗ ಮೂರ್ತಿಗೆ ಸಂಬಂಧಪಟ್ಟಂಥ ದಸ್ತಾವೇಜು, ಅದು ಮಠಕ್ಕೆ ಸೇರಿದ್ದು ಅಂತ ಹೇಳುವ ಬಗ್ಗೆ ಏನು ದಾಖಲಾತಿ ಇದೆ, ಮೂರ್ತಿಯ ಭಾವಚಿತ್ರ, ಸ್ವಾಮೀಜಿಯವರು ಮಠದಲ್ಲಿ ಆ ಮೂರ್ತಿಗೆ ಪೂಜೆ ಮಾಡುವಂತಹ ಫೋಟೋ, ವಿಡಿಯೋ ಇದ್ರೆ ವಿಡಿಯೋ,
ಇದನ್ನೆಲ್ಲ ನಾನು ಅವರಿಗೆ ಕೊಡ್ಲಿಕ್ಕೆ ಹೇಳಿದ್ದೆ. ಸಾಮಾನ್ಯವಾಗಿ ಸಾಕ್ಷ್ಯವಾಗಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕಾದ್ರೆ ದಾಖಲಾತಿ ಬೇಕಲ್ಲ. ಹೌದು, ಕರೆಕ್ಟ್. ದಾಖಲಾತಿ ಅಂದ್ರೆ ಪೂರಕ ದಾಖಲಾತಿ. ಹೌದು ಹೌದು. ಅಂದರೆ ಅವರು ಗುರುವಾರ ಬೆಳಿಗ್ಗೆ 8:30ಕ್ಕೆ ತೀರಿಕೊಂಡ್ರು ಅಂತಾದರೆ ನಿಮಗೆ ಅವರು ಹಾಗೆ ಸೋಮವಾರ ಹೇಳಿದ್ರು ಅಂತ ಅಂದ್ಕೊಳ್ಬೇಕಾ? ಇನ್ನು ದಾಖಲಿಸಿ ಎಲ್ಲ ರೆಡಿ ಆಗಿದೆ ಅಥವಾ ನಿಮ್ಮ ಅದರ ಮಧ್ಯದಲ್ಲಿ ಅವರು ದೂರವಾಣಿ ಮೂಲಕ ಸಂಪರ್ಕಿಸಿದ್ದಾರೆ. ದಸ್ತಾವೇಜುಗಳನ್ನೆಲ್ಲ ಕಳಿಸಿಯೂ ಇದ್ರು. ಅದು ಈಗಲೂ ನನ್ನ ಹತ್ರ ಇದೆ. ಓಕೆ. ಅಂದರೆ ನಿಮಗೆ ಸುಮಾರು 1 ವಾರ ಮೊದಲು ಎಲ್ಲ ಬಂದು ಕೈ ಸೇರಿತ್ತು, ನೀವು ಇನ್ನು ರೆಡಿ ಆಗ್ತಾ ಇದ್ರು? ರೆಡಿ ಕಂಪ್ಲೇಂಟನ್ನು ಡ್ರಾಫ್ಟ್ ಮಾಡಿ ಆಗಿದೆ. ಓಕೆ, ಡ್ರಾಫ್ಟ್ ಮಾಡಿ ಆಗಿದೆ. ಓಕೆ. ಅಂದರೆ ನೀವು ಗುರುವಾರ ತಪ್ಪಿದ ಶುಕ್ರವಾರ ನೀವು ಅದನ್ನು ಫೈಲ್ ಮಾಡಲಿಕ್ಕೆ ತಯಾರಾಗಿದ್ರಿ? ಅಲ್ಲ, ಅವರು ಸ್ವಾಮೀಜಿಯವರು ಹರಿಪಾದವನ್ನು ಸೇರಿದ 1-2 ದಿನಗಳ ಮೊದಲು ಅಥವಾ ಅದರ 2-3 ದಿನಗಳ ಮೊದಲು, ಅಂದರೆ ಇದೇ ದಿನ ಅಂತಲ್ಲ. ಅವರು ಸ್ವಾಮೀಜಿಯವರು ಸ್ವಂತ ಬರಬೇಕಲ್ಲ, ನಾವು ಅವರ ಅನುಕೂಲತೆಯನ್ನು ಕೂಡ ನೋಡ್ಕೊಳ್ಬೇಕಾಗ್ತದೆ. ನಾನು ಯಾವಾಗಲೂ ಸಿದ್ಧನಿದ್ದೆ, ಆದ್ರೆ ಅವರು ಬರ್ಬೇಕಲ್ಲ. ಸ್ವಾಮೀಜಿ ಅವರು ನ್ಯಾಯಾಲಯಕ್ಕೆ ಬರುವುದು ದೊಡ್ಡ ವಿಷಯ. ಅದರ ಅಗತ್ಯ ಇರತ್ತ ಸರ್, ಅಥವಾ ನೀವೇ ವಕೀಲರಾಗಿ? ಸಾಧ್ಯ ಇಲ್ಲ, ಅವರೇ ಬರಬೇಕು. ಅಥವಾ ಸ್ವಾಮೀಜಿ ಅವರು ಪವರ್ ಆಫ್ ಅಟಾರ್ನಿಯನ್ನಾದರೂ ಯಾರಿಗಾದರೂ ಕೊಡಬೇಕು. ಅವರು ಪವರ್ ಆಫ್ ಅಟಾರ್ನಿಯನ್ನು ಕೊಡಲಿಕ್ಕೆ ಕೇಳಲಿಲ್ಲ. ನನ್ನ ವಿಠಲನನ್ನು ಪಡೀಲಿಕ್ಕೆ ನಾನು ತುಂಬ ಹಠ. ನನ್ನ ವಿಠಲನನ್ನು ಪಡೀಲಿಕ್ಕೆ ನಾನೇ ಬರ್ತೇನೆ, ಕೋರ್ಟಿಗೆ ಬರ್ತೇನೆ. ನಾನು ಹಲವಾರು ವಾಹಿನಿಯಲ್ಲಿ ಕೂಡ ಹೇಳಿದ್ದೇನೆ, ನ್ಯಾಯ ದೇವತೆಯ ಮುಂದೆ ನಾನು ದೊಡ್ಡವನಲ್ಲ, ನ್ಯಾಯ ದೇವತೆಯೇ ದೊಡ್ಡದು. ನನಗೆ ಯಾವುದೇ ಮುಜುಗರ ಇಲ್ಲ ಕೋರ್ಟಿಗೆ ಬರಲಿಕ್ಕೆ, ನಾನು ಕೋರ್ಟಿಗೆ ಬರ್ತೇನೆ ಅಂತ ಹೇಳಿ ಅವರು ಒಂದು ನಮ್ಮನೆ ಹಠ. ಅಂದರೆ ಇದು ಸುಮಾರು ಮಂಗಳವಾರ ಬುಧವಾರ ಅವರ ಆರೋಗ್ಯ ಏರುಪೇರಾಗಿದ್ದ ಕಾರಣ ಇದು ಕೇಳ್ತಾ ಇದ್ದೇನೆ. ಹಾಗಾದರೆ ಅವರು ಬಹುಶಃ ಮಂಗಳವಾರ ಅಥವಾ ಸೋಮವಾರ ನಿರ್ಧಾರ ಮಾಡಿದ್ದಿರ್ಬೋದು ಅಂತ ಅನಿಸ್ತಾ ಉಂಟಾ? ವಕೀಲರೇ ಹೋಗೋಣ ಗುರುವಾರ ನಾವು ಬೆಳಿಗ್ಗೆ ಅಂತ ಹೇಳಿರಬಹುದು. ಸೋಮವಾರ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ವನ ಮಹೋತ್ಸವ. ಹೌದು. ಮಂಗಳವಾರ ತಪ್ಪಿದ್ರೆ ಬುಧವಾರ ದಾಖಲು ಮಾಡಬೇಕಂತಿತ್ತು. ಆದರೆ ಸೋಮವಾರ ಸಂಜೆಯೋ ರಾತ್ರಿಯೋ ತೀವ್ರ ಅಸ್ವಸ್ಥರಾದರು, ಆದ್ದರಿಂದ ದಾಖಲು ಮಾಡಲಿಕ್ಕೆ ಆಗಿಲ್ಲ. ಓಕೆ. ನಿಮ್ಗೆ ಇವತ್ತಿಗೂ ಅನಿಸ್ತಾ ಉಂಟಾ ಸರ್, ಅವರು ದಾಖಲು ಮಾಡಲಿಕ್ಕೆ ತಯಾರಾಗಿದ್ದರು ಮಂಗಳವಾರನೋ ಬುಧವಾರನೋ ಯಾವತ್ತೋ ಗುರುವಾರ, ಆ 3 ದಿನಗಳ ಅಂತರದಲ್ಲಿ. ಸೊ ಅದು ಲೀಕ್ ಆಗಿತ್ತು, ಯಾರಿಗೋ ಗೊತ್ತಾಗಿತ್ತು ವಿಚಾರ, ಅವರು ಕೇಸ್ ಫೈಲ್ ಮಾಡಿದರೆ ತಮಗೆ ತೊಂದರೆ ಆಗತ್ತೆ ಅಂತ ಅನಿಸ್ತಾ ಇತ್ತು. ಆದ್ದರಿಂದಲೇ ಅವರು ಸೋಮವಾರಕ್ಕೆ ಇವರು ಕೋರ್ಟಿಗೆ ಹೋಗುವ ಮೊದಲೇ ನಾವೊಂದು ಪ್ಲ್ಯಾನ್ ಮಾಡುವ ಅಂತೇಳಿ ತಯಾರಾಗಿದ್ರು ಅಂತ ಅನಿಸ್ತಾ ಉಂಟಾ? ಇಟ್ಸ್ ಬಿಟ್ವೀನ್ ನಿಮ್ಮ ಇಬ್ಬರ ಒಳಗಿತ್ತ ಅಥವಾ ಇಲ್ಲ ಕೆಲವರಿಗೆ ಗೊತ್ತಿತ್ತು ಅಂತ? ಸ್ವಾಮೀಜಿಯವರಿಗೆ ಬಹಳಷ್ಟು ಜನ ಆಪ್ತರಿದ್ದಾರೆ, ಪತ್ರಕರ್ತರ ಜೊತೆ ಕೂಡ ಅವರು ನಿಕಟವಾದ ಸಂಪರ್ಕವನ್ನು ಹೊಂದಿದ್ದಾರೆ, ಪತ್ರಿಕೆಯವರ ಜೊತೆ ಕೂಡ ಅವರು ನಿಕಟವಾದ ಸಂಪರ್ಕವನ್ನು ಹೊಂದಿದ್ದಾರೆ. ಅವರ ಯೋಜನೆ ಏನಿದೆ ಅದನ್ನೆಲ್ಲ ಹಂಚಿಕೊಂಡಿದ್ದಾರೆ ಅವರು. ಅದೇ ಪ್ರಾಬ್ಲಮ್ ಆಗಿರಬಹುದು ಅಂತ ಅನಿಸ್ತಾ ಉಂಟಾ? ಇದು ಹೇಳಬಾರ್ದಿತ್ತು ಅಂತ ನೀವು ಅವರಿಗೆ ಏನಾದ್ರು ಸಲಹೆ ಕೊಟ್ರಾ ಅಥವಾ ಸರಿಯಲ್ಲ? ನಮ್ಮ ಕಚೇರಿಯಲ್ಲಿರುವಾಗಲೇ ಅವರ ಹತ್ರ ಹೇಳಿದ್ದೆ, ಯಾವುದು ವಿಚಾರವನ್ನು ನೀವು ಮಾಧ್ಯಮದವರ ಜೊತೆ, ನಿಮ್ಮ ಹಿಂಬಾಲಕರ ಜೊತೆ, ಶಿಷ್ಯರ ಜೊತೆ, ಸ್ನೇಹಿತರ ಜೊತೆ ಹಂಚಿಕೊಳ್ಬೇಡಿ ಅಂಥೇಳಿ ನಾನು ಹೇಳಿದ್ದೆ. ಆದರೆ ಸ್ವಾಮೀಜಿಯವರು ಅದರ ಬಗ್ಗೆ ಅವರ ಆತ್ಮೀಯರ ಜೊತೆ ಹೇಳಿದ್ದಾರಂತ ಕಂಡು ಬರ್ತದೆ. ಓಕೆ. ಅಂದರೆ ಇದು ಯಾಕಂದರೆ ಮಾಧ್ಯಮದಲ್ಲಿ ಆ ಬಗ್ಗೆ ವರದಿಯಾಗಿತ್ತು, ಕೇಸನ್ನು ನಾನು ಹಾಕುವವನಿದ್ದೇನೆ ಅಂತ ಹೇಳಿ ಕೂಡ. ಕರೆಕ್ಟ್. ಕ್ರಿಮಿನಲ್ ಅಂತ ಕೂಡ ಅವರು ಹೇಳಿದ್ದು ಅದು ದಾಖಲಾಗಿದೆ, ಹೇಳಿದ್ದಾರೆ. ಓಕೆ. ಸೊ ಅದು ಹೇಳದೇ ಇದ್ದಿದ್ರೆ ಒಂದಿಷ್ಟು ಸುಲಭ ಅಥವಾ ಸಲೀಸಾಗ್ತಿತ್ತು. ಅವರು ಹೇಳಿದ್ದು ಎಲ್ಲೋ ಒಂದು ಕಡೆಯಲ್ಲಿ ಶತ್ರುಗಳ ಕಿವಿಗೆ ಬಿದ್ದಿರಬಹುದು ಅಂತ ನಿಮಗೆ ಆವತ್ತಿನಿಂದ ಇವತ್ತಂಗೆ ಅನಿಸ್ತಾ ಇದ್ದೆ. ನ್ಯಾಯವಾದಿಯಾಗಿ ನಾನು ಹೇಳುವುದೇನಂತ ಹೇಳಿದರೆ, ಕೇಸನ್ನು ನಾವು ದಾಖಲು ಮಾಡುವವರಿದ್ದೇವೆ ಅಂತ ಯಾಕೆ ಹೇಳಬೇಕು? ದಾಖಲಿಸಿದ ಮೇಲೆ ಹೇಳ್ಬೋದಿತ್ತು, ಹೇಳುವ ಅಗತ್ಯ ಇಲ್ಲ. ಕರೆಕ್ಟ್. ನಮಗೆ ಕಾನೂನು ಪ್ರಕಾರ ನಡೀತಿತ್ತು. ನಮಗೆ ಕೇಸು ದಾಖಲಿಸಿ ನಾವು ಏನನ್ನು ಬಯಸಿದ್ದೇವೋ ಅದನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನಿಸುವುದೇ ಮುಖ್ಯ, ಹೇಳಿಕೊಳ್ಳುವುದಲ್ಲ, ಪ್ರಚಾರ ಪಡೆಯುವುದಲ್ಲ. ಕರೆಕ್ಟ್. ಸೊ ಸ್ವಾಮಿಗಳು ಬಹುಶಃ ಅದನ್ನೊಂದು ಇಂಡೈರೆಕ್ಟ್ ಆಗಿ ಹೆದರಿಸುವಂಥ ಅಥವಾ ಅವರಿಗೆ ಬಿಸಿ ಮುಟ್ಟಿಸುವಂಥ ಕಾರಣಕ್ಕಾಗಿ ಹೇಳಿದ್ರು ಅಂತ ನಿಮ್ಗೆ ಅನಿಸ್ತಾ ಉಂಟು ಈಗ ಸರ್? ಸ್ನೇಹಿತರ ಜೊತೆ ಮುಕ್ತವಾಗಿ ಮಾತನಾಡುವಂಥ ಒಂದು ಸ್ವಾಮೀಜಿಯವರು ಎಲ್ಲವನ್ನ ಹೇಳ್ಕೊಂಡು ಬಿಡ್ತಾರೆ ಅವರು. ಅವರಲ್ಲಿ ಗುಟ್ಟೇನಿಲ್ಲ. ಬಹಳ ಅವರದ್ದೊಂದು ಬಹಳ ಮುಗ್ಧತೆಯ ಮುಖವನ್ನು ಕೂಡ ನಾನು ಕಂಡುಕೊಂಡಿದ್ದೇನೆ. ಸ್ವಲ್ಪ ಮುಗ್ಧತೆ ಇದೆ ಅವರಲ್ಲಿ, ಎಲ್ಲವನ್ನ ಹೇಳ್ಕೊಳ್ತಾರೆ.
ಯಾವುದನ್ನು ಮುಚ್ಚಿಡೋದಿಲ್ಲ. ನೀವು ಹೇಳುವುದು ಅಗತ್ಯ ಇಲ್ಲ ಅಥವಾ ಅದು ಹೇಳ್ಬೇಡಿ ಸ್ವಾಮಿಗಳೇ ಅಂತ ಹೇಳಿದ ನಂತರ ಕೂಡ ಅವ್ರು ಹೇಳ್ತಾರೆ ಅಂತಾದಾಗ ಒಂದಿಷ್ಟು ರಿಸ್ಕ್ ನಾನು ಅದನ್ನು ಬಹಳ ಒತ್ತಿ ಏನು ಹೇಳಲಿಲ್ಲ. ಎಲ್ಲ ಕಕ್ಷಿದಾರರಿಗೆ ನಾನೊಂದು ಹೇಳೋದುಂಟು, ಕೇಸು ದಾಖಲಿಸುವವರೆಗೆ ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ, ನನ್ನ ಅನುಭವದ ಹಿನ್ನೆಲೆಯಲ್ಲಿ ಹೇಳುವಂಥದ್ದು. ಆದರೆ ಅದಕ್ಕೆ ಬಹಳ ಒತ್ತು ಕೊಟ್ಟು ಪದೇ ಪದೇ ಪುನರಾವರ್ತಿಸಿ ಹೇಳಲಿಲ್ಲ. ಕರೆಕ್ಟ್. ಎಸ್, ಒಂದು ವೇಳೆ ನೀವು ಅವರು ಹೇಳದೇ ಇದ್ದಿದ್ರೆ ನೀವು ಕೇಸ್ ಫೈಲ್ ಮಾಡಿದ ನಂತರ ಇಂಥ ಒಂದು ಘಟನೆ ಆದರೆ ಅದಕ್ಕೂ ವ್ಯತ್ಯಾಸ ಉಂಟಾ, ಅಥವಾ ಈಗ ಕೇಸ್ ಫೈಲ್ ಮಾಡೋ ಮೊದಲು ಆದ ಕಾರಣ ಏನಾದರೂ ಹೆಚ್ಚು ಏನಾದರೂ ಅದಕ್ಕೆ ಇದಕ್ಕೆ ಏನಾದ್ರು ಡಿಫ್ರೆನ್ಸ್ ಇದೆಯಾ? ವ್ಯತ್ಯಾಸ ಅಂತ ಹೇಳಿದರೆ ತಮಗೆ ಗೊತ್ತಾಗತ್ತೆ, ಅದು ತಮಗೆ ಗೊತ್ತಾಗತ್ತೆ. ಯಾವುದನ್ನು ನಾವು ಹೇಳಿದ್ರೆ ಏನಾಗತ್ತೆ, ಒಂದು ವಿಚಾರವನ್ನು ನಾನು ಮೊದಲೇ ಹೇಳಿಬಿಟ್ರೆ ಕರೆಕ್ಟ್ ಪರಿಣಾಮ ಏನಾಗುತ್ತೆ, ಕೇಸೇ ದಾಖಲಾಗಿಲ್ಲ, ಕರೆಕ್ಟ್ ಹಾಕ್ತಾ ಇದ್ದೇವೆ ಅಂತ ಹೇಳಿ ಹೇಳುವಂಥ ಅಗತ್ಯತೆ ಏನಿದೆ? ಕರೆಕ್ಟ್. ಎಸ್, ಸೊ ಸೂಕ್ಷ್ಮ ಹೊರಗೆ ಬಿದ್ದಿತ್ತು ಆಗಲೇ ಅಂತ ನಿಮ್ಗೆ ಅನಿಸ್ತಾ ಉಂಟು. ಎಸ್, ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗಾದರೆ ಇದರಿಂದ ಅಪಾಯ ಆಗಿರುವಂಥ ಚಾನ್ಸಸ್ ಇದೆಯಾ? ಸ್ವಾಮಿಗಳು ಒತ್ತಿ ನಾನು ಕ್ರಿಮಿನಲ್ ಪ್ರಕರಣ ದಾಖಲಿಸ್ತೇನೆ ಅಂತ ಹೇಳಿದ ಕಾರಣ ಅವರ ಜೀವಕ್ಕೆ ನಿರೀಕ್ಷೆಗಿಂತ ಮೊದಲೇ ಅಪಾಯ ಅವರೇ ಅಂದುಕೊಂಡ ಹಾಗೆ ಬಂದು ಒದಗಿತ? ಕಾರ್ಯಕ್ರಮದ ಕೊನೆಯ 10 ನಿಮಿಷಗಳ ಬಗ್ಗೆ ಆ ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ಪುಟ್ಟ ವಿರಾಮದ ಬಳಿಕ. ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯವರ ವಕೀಲರಾಗಿರುವಂಥ ಶ್ರೀ ರವಿಕಿರಣ್ ಮುರುಡೇಶ್ವರ್ ಅವರಿದ್ದಾರೆ. ನಾವು ಅದೇ ಚರ್ಚೆ ಮಾಡ್ತಾ ಇದ್ವಿ. ಯಾಕಂತ ಹೇಳಿದರೆ ಅವರ ಮಾತುಗಳು ಭಾಳ ಪ್ರಮುಖ. ಈ ಒಟ್ಟು ಪ್ರಕರಣವನ್ನು ನಾವು ಗಮನಿಸುವಾಗ ಅವರು ಕೊಟ್ಟಂಥ ಒಂದು ಹೇಳಿಕೆ ಮಾಧ್ಯಮಟ್ಟಿಗೆ ಜೀವ ಬೆದರಿಕೆ ಇದೆ ಎನ್ನುವಂಥ ಮಾತನ್ನು ಹೇಳಿದರು ಅಂತೇಳಿ. ಸೊ ಒಂದು ರೀತಿಯಲ್ಲಿ ಇದು ಪ್ರಕರಣಕ್ಕೆ ವಿಭಿನ್ನ ಟ್ವಿಸ್ಟ್. ಒಬ್ಬರು ಟ್ವಿಸ್ಟ್ ಕೊಟ್ಟದ್ದು ಡಾಕ್ಟ್ರು ವಿಷ ಇದೆ ಅಂತೇಳಿ, ಎರಡನೇದು ಟ್ವಿಸ್ಟ್ ಕೊಟ್ಟದ್ದು ನೀವು ನಿಮ್ಮ ಹತ್ರ ಹೇಳಿದ ಕಾರಣ. ಯಾಕಂತ ಹೇಳಿದರೆ ಯಾರೋ ಒಬ್ಬರು ಲೇಮ್ಯಾನ್ ಹೇಳಿದರೆ ಜನ ಅಷ್ಟು ಅದನ್ನು ಕೇರ್ಫುಲ್ಲಾಗಿ ತೆಗೆದುಕೊಳ್ತಿರ್ಲಿಲ್ವ. ಆದರೆ ನೀವು 2 ಗಂಟೆ ಕೂತ್ಕೊಂಡು ಅವರೊಟ್ಟಿಗೆ ಮಾತನಾಡಿದವರು ಮತ್ತು ಅವರು ಹೇಳಿದ್ದಾರೆ ಅಂತ ಹೇಳುವಾಗ ಅವರು ಆ ದಿವಸ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಬರ್ತಾರೆ ಅಂತೇಳಿ ನಿಮಗೆ ಮತ್ತು ಅವರ ಆತ್ಮೀಯರಿಗೆ ಗೊತ್ತಿತ್ತು ಅಂತ ಅನಿಸ್ತಾ ಉಂಟು. ಅಂದರೆ ಕ್ರಿಮಿನಲ್ ಪ್ರಕರಣ ದಾಖಲಿಸ್ತೇನೆ ಅಂತ ಅವ್ರು ಹೇಳಿದ್ದಿರ್ಬೋದು, ಇದೇ ಡೇಟಿಗೆ ದಾಖಲಿಸ್ತೇನೆ ಅಂತ ಯಾರ ಬಹುಶಃ ಹೇಳಿರ್ಲಿಕ್ಕಿಲ್ಲ. ಆದ್ದರಿಂದ ಅದು ಬಹುಶಃ ಒಂದಿಬ್ಬರಿಗೆ ಮಾತ್ರ ಗೊತ್ತಿರ್ಬೋದು. ತಾವು ಸೋಮವಾರ ಬೆಳಿಗ್ಗೆ ಬೇಗ ತಯಾರಾಗಿ ಹೋಗಬೇಕು, ವಕೀಲರೊಟ್ಟಿಗೆ ಕೇಸ್ ದಾಖಲಿಸಿ ಹೋಗ್ಲಿಕ್ಕಿದ್ದೇನೆ ಅಂತೇಳಿ ಅವರು ಹಿಂದಿನ ರಾತ್ರಿ ಹೇಳಿರ್ಬೋದು ಒಂದಿಬ್ಬರು ಜನರಿಗೆ, ಬೆಳಿಗ್ಗೆ ತಯಾರಾಗಿರುವಂಥ ಸಾಧ್ಯತೆಗಳಿದೆ. ಅವರು ನಮ್ಮ ಕಚೇರಿಗೆ ಬಂದಾಗಲೂ ಕೂಡ ಅವರು ಏಕಾಂಗಿಯಾಗಿ ಬರಲಿಲ್ಲ. ಕೇಮಾರು ಸ್ವಾಮೀಜಿ ಅವರಿದ್ರು, ಕೇಮಾರು ಸ್ವಾಮೀಜಿ ಅವರಿದ್ರು. ತಾವು ಚಿತ್ರದಲ್ಲಿ ನೋಡಿರ್ಬೋದು, ಭಾವಚಿತ್ರದಲ್ಲಿ ಕೇಮಾರು ಸ್ವಾಮೀಜಿ ಅವರಿದ್ರು. ಆ ನಂತರ ಅವರ ಜೊತೆಯಲ್ಲಿ ಬೇರೆಯವರು ಇದ್ರು. ಗೊತ್ತಿರುವ ಸಾಧ್ಯತೆಗಳಿರುತ್ತೆ. ಅಂದ್ರೆ ತುಂಬಾ ಜನರಿಗೆ ಗೊತ್ತಿರುವಂತ ಗೊತ್ತಿರುವಂತ ಸಾಧ್ಯತೆಗಳಿಲ್ಲ. ಕ್ರಿಮಿನಲ್ ಪ್ರಕರಣ ದಾಖಲಿಸ್ತಾರೆ ಅಂತ ಗೊತ್ತಿದ್ದಿರ್ಬೋದು, ಆದ್ರೆ ಮಂಗಳವಾರ ಹೋಗ್ತಾರ ಬುಧವಾರ ಹೋಗ್ತಾರ ಅಂತ ಬಹುಶಃ ನನ್ನ ಪ್ರಕಾರ 2-3 ಬಿಟ್ರೆ ತುಂಬಾ ಜನರಿಗೆ ಗೊತ್ತಿರುವಂತ ಚಾನ್ಸಸ್ ಕಡಿಮೆ. ಅವರ ಮಟ್ಟದಲ್ಲಿ ಅವರು ಯಾರ ಹತ್ರ ಆದರೂ ಹೇಳಿದಾರೋ ಅದು ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಎಸ್. ಸೊ ಹಾಗಾದ್ರೆ ನಿಮ್ಗೆ ಅವರು ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಅಂತ ಆ ಡೇಟನ್ನು ನಿಮ್ಮ ಹತ್ರ ಕನ್ಫರ್ಮ್ ಮಾಡಿದ್ದಿರ್ಲಿಲ್ಲ? 2-3 ದಿನಗಳ ಅವಧಿ, 2-3 ದಿನಗಳ ಅವಧಿ. ಎಸ್, ಅದು ಯಾವತ್ತೂ ಆಗ್ಬೋದು. ಮಂಗಳವಾರ ಆಗ್ಬೋದು, ಅದಕ್ಕಿಂತ ಆಚೆ ಅಲ್ಲ. ಕರೆಕ್ಟ್. 2-3 ದಿನಗಳ ಅವಧಿ. ಕರೆಕ್ಟ್. ಒಟ್ಟು ಸಾಯುವ ದಿನ ಅಥವಾ ಅದರ ಹಿಂದಿನ ದಿನ ಅಥವಾ ಅದರ ಹಿಂದಿನ ದಿನ? ಹೌದು, ಸೋಮವಾರದ ನಂತರ. ಅದೇ ಮಂಗಳವಾರ ಬುಧವಾರ. ಅಂದ್ರೆ ಅವರಿಗೆ ಅನಾರೋಗ್ಯ ಅದು ಬಂತು ಅಂತಾದಾಗ ಸೋಮವಾರ ದಾಖಲಿಸುವಂತ ಸಾಧ್ಯತೆ ಇಲ್ಲ. ಅವರು ವನ ಮಹೋತ್ಸವಕ್ಕೆ ಹೋಗಿದ್ರಲ್ಲ ಅಲ್ಲಿ. ಹೌದು ಹೌದು. ಆ ದಿನ ಅವರು ದಾಖಲಿಸಲಿಕ್ಕೆ ಬಯಸಿದ್ರೆ ಬರ್ಬೋದಿತ್ತು. ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಹೋಗದೆ ಕರೆಕ್ಟ್ ಇಲ್ಲಿ ಬರ್ಬೋದಿತ್ತು. ಆದ್ರಿಂದ ಮಂಗಳವಾರ ಅಥವಾ ಬುಧವಾರ. ಎಸ್. ಸೊ ಅದು ಸೋಮವಾರ ಸಂಜೆಯಿಂದಲೇ ಇವರ ಆರೋಗ್ಯ ಹದಗೆಟ್ಟಿರುವಂಥ ಸಾಧ್ಯತೆ ಗಮನಿಸುವಾಗ ಇವರು ಬಹುಶಃ ಮಂಗಳವಾರ ಬೆಳಿಗ್ಗೆ ಹೊರಟಿರ್ಲಿಕ್ಕೆ ಸಾಕು ಅಂತ ನಿಮಗೆ ಅನಿಸ್ತಾ ಇದೆಯಾ? ನಿಮಗೆ ಮಂಗಳವಾರ ಬೆಳಿಗ್ಗೆ ಕಾಲ್ ಬರಲಿಕ್ಕೆ ಚಾನ್ಸ್ ಇತ್ತು ಅಂತೇಳಿ ಇವತ್ತು ಹೋಗೋಣ ವಕೀಲರ ಅಂತ ಅವ್ರು ಹೇಳುವಂಥ ಚಾನ್ಸ್? ಸೋಮವಾರದ ನಂತರ ಅದು ಮಂಗಳವಾರ ಬುಧವಾರ ಖಚಿತ. ಬುಧವಾರ ಖಚಿತ.
ಅದರ ಆಚೆ ಅಲ್ಲ. ಎಸ್. ಸೊ ನನ್ನ ಲೆಕ್ಕದಲ್ಲಿ ಮಂಗಳವಾರ ತಪ್ಪಿದ್ರೆ ಬುಧವಾರ, ಹೆಚ್ಚಿನ ಪಕ್ಷ ಬುಧವಾರ ದಾಖಲಿಸುವರು. ಎಸ್. ಸೊ ಬುಧವಾರ ಅವರು ದಾಖಲಿಸಲಿಕ್ಕೆ ಹೋಗ್ತಾರಂತೇಳಿ ಒಂದು ವೇಳೆ ಗೊತ್ತಿದ್ದವರು ಇದನ್ನು ಪ್ರಕರಣವನ್ನು ಮಾಡಿರಬಹುದು ಅಂತ ನಿಮಗೆ ಯಾವತ್ತಾದರೂ ಅದು ತನಿಖಾಧಿಕಾರಿ ಹೇಳಬೇಕು. ನಾವು ವಿಚಾರಗಳನ್ನು ಮಂಡಿಸಬಹುದು, ಹೀಗೆ ವಿಚಾರಗಳಿವೆ, ಈ ರೀತಿ ನಡೆದಿದೆ, ಅದನ್ನು ಹೇಳ್ಬೋದು. ಹಾಗಾದ್ರೆ ನಾವು ಯಾರ ಮೇಲೆ ಅನುಮಾನ ಪಡ್ತೇವೋ ಅವರಲ್ಲದೆ ಬಹಳಷ್ಟು ಕೊಲೆ ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಯಾರ ಮೇಲೆ ನಾವು ಪತ್ತೆದಾರಿ ಎಲ್ಲಿ ಕೂಡ ತಾವು ನೋಡಿರ್ಬೋದು. ಕರೆಕ್ಟ್. ಹೌದು. ಒಂದು ತಿರುವು ಇರುತ್ತೆ ಹೌದು 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 ಈ ಅಪರಾಧಕ್ಕೆ. ಹೌದು. ನಾವು ಯಾರ ಮೇಲೆ ಅನುಮಾನ ಪಡ್ತೇವೋ ಅವರಲ್ಲದೆ ಯಾವುದೋ ಮೂರನೇ ವ್ಯಕ್ತಿ ಕೂಡ ಒಂದು ಅಪರಾಧವನ್ನು ಮಾಡಿರ್ಬೋದು. ಆದ್ರಿಂದ ಒಂದು ಇವರೇ ಮಾಡಿದ್ದಾರೆ ಅಂತ ಹೇಳಿ ಎಣಿಸ್ಕೊಂಡು ತನಿಖೆ ಮಾಡೋದು ಸರಿಯಲ್ಲ. ಎಸ್. ಅಂದರೆ ಅದು ಎಗೇನ್ ನಿಮ್ಗೆ ಅನಿಸ್ತಾ ಉಂಟು ವಕೀಲರೇ, ಇಲ್ಲಿ ಅವರು ಹೊರಟಂಥ ಮಂಗಳವಾರ ಬುಧವಾರದ ಅವರ ಏನು ಅವರ ಗುರಿ ಇತ್ತು ಬೇರೆ, ಪಟ್ಟದ ದೇವರನ್ನು. ಸೊ ಮತ್ತೊಂದು ಕಡೆಯಲ್ಲಿ ಉದ್ಯಮದಲ್ಲಿ ಅವರಿಗೆ ಹಣ ಬರಬೇಕಾಗಿತ್ತು, ಮತ್ತೊಂದು ಕಡೆಯಲ್ಲಿ ಅವರ ವೈಯಕ್ತಿಕವಾಗಿ ಕೆಲವು ವಿಷಯಗಳಿದ್ದು, ಅದನ್ನು ಯಾರು ಬಳಸ್ಕೊಂಡ್ರು ಅಂತ ಅನಿಸ್ತಾ ಉಂಟು? ಹಾಗೂ ಕೂಡ ಚಾನ್ಸ್ ಇದೆಯಾ? ಸಾಧ್ಯತೆಗಳಿವೆ, ಆದರೆ ಇದು ಹೀಗೆ ಅಂತ ನಾವು ಹೇಳುವಾಗಿಲ್ಲ. ತನಿಖೆ ಮಾಡುವಾಗ ಎಲ್ಲ ನಾನಾಗಲೇ ಹೇಳಿದೆ, ಯಾರು ಮಾಡಿರ್ಬೋದು, ಅಪರಾಧ ಆಗದೇನೂ ಇರಬಹುದು, ಅಪರಾಧ ಆಗದೇನೂ ಇರಬಹುದು. ನಮಗೇನಿದೆ, ಒಂದು ಶಂಕೆ ಇದೆ. ನಮ್ಮ ಕಾನೂನಿನ ಪ್ರಕಾರ ಒಂದು ಶಂಕೆ ಇದ್ರೆ ಅದು ಶಂಕೆಯಾಗಿಯೇ ಉಳಿಯಬಾರದು. ಅಲ್ಲ, ಅಪರಾಧ ಆಗದೇ ಇರಲಿಕ್ಕೆ ಆಗಿದ್ರೆ ಅಲ್ಲಿರುವಂಥ CCTVಯ ಕೆಲವು ಉಪಕರಣವನ್ನು ಬಾವಿಗೆ ಹಾಕಿದ್ರು ಅಂತಾದ್ರೆ ಅದರ ಅಗತ್ಯ ಏನಿತ್ತು? ಅದು ಹಂತ ಹಂತದಲ್ಲೂ ಅಪರಾಧ ನಡೆದಿರಬಹುದು ಅಂತ ಹೇಳುವಂತಹ ನಂಬಿಕೆ ಸ್ವಲ್ಪ ಬಲವಾಗಿ ಹೋಗ್ತದೆ ಅಂತ ನನಗನ್ನಿಸ್ತದೆ. ಹೌದು. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದನ್ನು ನೋಡಲೇಬೇಕು, ಅದು ಬಹಳ ಮುಖ್ಯ, ಡಿಸೈಸಿವ್. ಅಪರಾಧ ನಡೆದಿದೋ ಇಲ್ಲವೋ ಅಂತ ಹೇಳುವ ನಿರ್ಧಾರಕ್ಕೆ ಬರಬೇಕಾದ್ರೆ ಸಂಪೂರ್ಣ ಅದನ್ನು ನಿರ್ಧರಿಸುವುದು ಶವದ ಮರಣೋತ್ತರ ಪರೀಕ್ಷೆಯ ವರದಿ. ಅದೇ ಅಂತಿಮ ಅಂತ ಹೇಳಿಕ್ಕೆ ಆಗ್ತದೆ ಉಂಟು. ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಮ್ಮ ಕೈ ಸೇರಿತ್ತು, ವಿಷ ಪ್ರಾಶನ ಆಗಿದೆ ಅಂತ ಅದರಲ್ಲಿ ಬರೆದಿದ್ದಾರೆ ಅಂತ ಅಂದ್ಕೊಂಡ್ರೆ ಆ ವಿಷ ಎಲ್ಲಿಂದ ಬಂತು, ಯಾರು ಬಂತು, ಹೇಗೆ ಬಂತು ಅಂತ ಗೊತ್ತಾಗದಿದ್ದ ಕಾರಣಕ್ಕೆ ಅದು ಕೇಸ್ ಬಿದ್ದೋದದ್ದು ಅಂತ ಇದೆಯಾ? ಇಲ್ಲ, ನಂತರ ಕೇಸು ಮತ್ತಷ್ಟು ತನಿಖೆ ಮಾಡಲಿಕ್ಕೆ ಅದು ಪೊಲೀಸರಿಗೆ ಪ್ರೇರೇಪಿಸ್ತದೆ. ವಿಷಯ ಎಲ್ಲಿಂದ ಬಂತು, ಅಪರಾಧ ಆಗಿದೆ ಅಂತ ಹೇಳಿ ನಿರ್ಧಾರಕ್ಕೆ ಆರಕ್ಷಕರು ಬಂದ್ರೆ ನಂತರ ಅಪರಾಧಿ ಯಾರು ಅಂತ ಹೇಳಿ ಕಂಡು ಹುಡ್ಕೊಡ್ಬೇಕಲ್ಲ. ಕರೆಕ್ಟ್. ಸೊ ಅದು ಯಾರಂತ ಗೊತ್ತಾಗದೆ, ಈಗ ನಾನು ಅದೇ ಕೇಳ್ತಿದ್ದೆ, ಅಪರಾಧ ಆಗಿದೆ ಅಂತ ಗೊತ್ತಿರತ್ತೆ, ಆದರೆ ಅಪರಾಧಿ ಯಾರು ಅಂತ ಗೊತ್ತಾಗೋದಿಲ್ಲ. ಹಾಗಿರುವಂಥ ಸಂದರ್ಭಗಳು ಕೂಡ ಇದೆಯಾ? ಕೇಸ್ ದಳ ಮುಟ್ಟದೆ ಇರುವಂಥ ಸಾಧ್ಯತೆಗಳು ಕೂಡ ಇದೆಯಾ? ಡಾಕ್ಟರ್ ಚಿತ್ತರಂಜನ್ ಮರ್ಡರ್ ಕೇಸ್ ಭಟ್ಕಳದಲ್ಲಿ ಬಹಳ ಸೆನ್ಸಿಟಿವ್ ಕೇಸ್. ಇವತ್ತಿಗೂ ಆ ಪ್ರಕರಣ ಉತ್ತರವನ್ನು ಕಂಡುಕೊಂಡಿಲ್ಲ. ಹಾಗೆ ತಾವು ಪರಿಸರದಲ್ಲಿ ನೋಡಿದರೆ, ಆಚೆ ಈಚೆ ನೋಡಿದರೆ ಬಹಳಷ್ಟು ಪ್ರಕರಣಗಳಿವೆ. ಅಪರಾಧ ನಡೆದಿದೆ, ಅಪರಾಧಿ ಪತ್ತೆಯಾಗಿಲ್ಲ. ಕರೆಕ್ಟ್. ಮತ್ತು ಯಾರನ್ನು ಅರೆಸ್ಟ್ ಆಗಿದ್ದಾರೆ ಅವರ ಮೇಲೆ ಕೇಸ್ ಪ್ರೂವ್ ಆಗದಿದ್ದ ಕಾರಣ ಅವರು ಬಿಟ್ಟು ಹೋಗಿ, ಅದು ನಂತರದ್ದು. ಕರೆಕ್ಟ್. ಅದು ತಮಗೆ ಗೊತ್ತಿದೆ, ಅದು ನ್ಯಾಯಾಲಯದ ಪ್ರಕ್ರಿಯೆ. ಅದು ಕರೆಕ್ಟ್. ಅದರ ಬಗ್ಗೆ ನಾವೇನು ಹೇಳುವಾಗಿಲ್ಲ. ಆದರೆ ಅಪರಾಧಿಯೇ ಯಾರು ಅಂತ ಗೊತ್ತಾಗದೆ ಅಪರಾಧ ನಡೆದದ್ದು ಕೂಡ ಚಾನ್ಸಸ್ ಇದೆ. ಹೆಚ್ಚಿನ ಪ್ರಕರಣಗಳಿವೆ ಅಲ್ಲ, ಹೆಚ್ಚಿನ ಪ್ರಕರಣಗಳಿವೆ, ಅಪರಾಧಿ ಯಾರಂತ ಗೊತ್ತಿಲ್ಲ. ಅಂದ್ರೆ ನಿಮ್ಗೆ ಅನಿಸ್ತಾ ಉಂಟು ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ಕಾರಣಗಳಿಂದ ಒಬ್ಬ ವ್ಯಕ್ತಿಯ ಕೊಲೆ ಆದಾಗಲೇ ಇಂಥ ಸಾಧ್ಯತೆಗಳು ಬರುವುದು ಅಂತ ಅನಿಸ್ತಾ ಉಂಟು? ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಗಂಡ ಕುಡಿದು ಬಂದು ಹೆಂಡತಿಗೆ ಹೊಡೆದ, ಅಪರಾಧ ಆಗಿದೆ, ಅಪರಾಧ ಗೊತ್ತಾಯಿತು. ಅದೇ ಆ ಗಂಡ ಸತ್ತರೆ ತುಂಬ ಕನೆಕ್ಷನ್ ಹೊರಗಿದೆಯಾ ಅವನಿಗೆ, ಆಗ ಅಪರಾಧ ಆಗಿದೆ, ಹೌದು ಕೊಂದಿದ್ದಾರೆ, ಯಾರಂತ ಗೊತ್ತಾಗದೆ ಅದು ಕೇಸ್ ಬೀಳುತ್ತೆ. ಅದು ಪೊಲೀಸ್ ಅಧಿಕಾರಿ ಅವರು ಎಷ್ಟೊಂದು ಆ ಪ್ರಕರಣದಲ್ಲಿ ಎಷ್ಟೊಂದು ಆಸ್ಥೆಯಿಂದ ತನಿಖೆ ನಡೆಸ್ತಾರೆ, ಅದರ ಮೇಲೆ ಹೊಂದಿಕೊಂಡಿರ್ತದೆ. ಓಕೆ. ಸೊ ನಿಮ್ಗೆ ರಾಜ್ಯ ಸರ್ಕಾರ ಫುಲ್ ಪವರ್ ಕೊಡಬೇಕು ಅಂತ ಅನಿಸ್ತದೆ. ಒಂದು ಪ್ರಕರಣ ನೇರ ಸಾಕ್ಷಿದಾರರಿದ್ದಾರೆ. ಒಬ್ಬ ವ್ಯಕ್ತಿಯ ಕೊಲೆಯಾಗುವುದನ್ನು, ಒಬ್ಬ ಕೊಲೆ ಮಾಡುವುದನ್ನು ಮತ್ತೊಬ್ಬ ಕಣ್ಣಿನಿಂದ ವೀಕ್ಷಿಸಿದ್ದಾನೆ, ಐ ವಿಟ್ನೆಸ್. ಅಂಥ ಪ್ರಕರಣಕ್ಕೂ ಸಾಂದರ್ಭಿಕ ಸಾಕ್ಷಿ, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, ಅದಕ್ಕೂ ವ್ಯತ್ಯಾಸ ಇದೆ. ಸಾಂದರ್ಭಿಕ ಸಾಕ್ಷಿ ಇದ್ದಾಗ
ತನಿಖಾಧಿಕಾರಿ ಅವರ ಮೈಯೆಲ್ಲ ಕಣ್ಣಾಗಿರಬೇಕು. ತನಿಖಾಧಿಕಾರಿಯವರ ಮೈಯೆಲ್ಲ ಕಣ್ಣಾಗಿರಬೇಕು. ಅಷ್ಟೊಂದು ಆಳವಾಗಿ, ವೈಜ್ಞಾನಿಕವಾಗಿ ಮತ್ತು ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡಬೇಕು. ಆಗ ಮಾತ್ರ ಸತ್ಯ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಸೊ ಇದರಲ್ಲಿ ಕೂಡ ಇವತ್ತಿನ ಪ್ರಕರಣ ನೋಡುವಾಗ CCTVಯನ್ನು ಅಂದರೆ ಅದು ಸಾಕ್ಷ್ಯವಾಗಿ ಪರಿಣಾಮಿತ ಆಗಬಾರ್ದು ಅಂತೇಳಿದ್ರೆ ಬಾವಿಯಲ್ಲಿ ಹಾಕಿದ್ರು ಒಳಗಿರೋ ಯಂತ್ರಗಳು ಅಂತ. ನಿಮಗೆ CCTV ಫುಟೇಜ್ ಯಾವತ್ತೂ ಕೂಡ ಸಾಕ್ಷ್ಯ ಅಂತ ಅನಿಸ್ತದೆ? CCTVಯ ಫುಟೇಜ್ ಸಾಕ್ಷ್ಯವಾಗಿ ಪರಿಗಣಿಸಬಹುದು. ಅದನ್ನು ಕಾನೂನು ಹೇಳಿದ ರೀತಿಯಲ್ಲಿ ಅದನ್ನು ನ್ಯಾಯಾಲಯಕ್ಕೆ ಹಾಜರು ಮಾಡಿದರೆ. ಆದರೆ ಅದು ತನಿಖಾಧಿಕಾರಿಗೆ ಬಹಳಷ್ಟು ಕ್ಲೂವನ್ನು ಕೊಡ್ತದೆ. ಈಗ ಉದಾಹರಣೆಗೆ ಶ್ವಾನದಳ, ಡಾಗ್ ಸ್ಕ್ವಾಡ್. ಆ ಡಾಗ್ ಸ್ಕ್ವಾಡ್ ಇದೆ ಅಲ್ಲ, ಅದು ಒಬ್ಬ ವ್ಯಕ್ತಿಯ ಮುಂದೆ ನಿಂತು ಇವನೇ ಅಪರಾಧಿ ಅಂತೇಳಿ ಹೇಳಿದ್ರೆ ಅದು ಸಾಕ್ಷ್ಯ ಅಲ್ಲ. ಆದ್ರೆ ತನಿಖಾಧಿಕಾರಿಗೆ ಅದು ಬಹಳ ಮುಖ್ಯ. ನ್ಯಾಯಾಲಯದಲ್ಲಿ ಅದು ಸಾಕ್ಷ್ಯ ಅಲ್ಲ. ಯಾಕಂತ ಹೇಳಿದ್ರೆ ಆ ಶ್ವಾನವನ್ನ, ಆ ಪೊಲೀಸ್ ಡಾಗ್ ಅನ್ನ ಪಾಟಿ ಸವಾಲಿಗೆ ಗುರಿಪಡಿಸ್ಲಿಕ್ಕೆ ಆಗುದಿಲ್ಲ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಬರುವುದಿಲ್ಲ ಆ ಮೂಕ ಪ್ರಾಣಿಯನ್ನ. ಆದ್ರೆ ತನಿಖಾಧಿಕಾರಿಗೆ ತನಿಖೆಗೆ ಅದು ತುಂಬಾ ಸಹಕಾರಿ. ಅದೇ ರೀತಿಯಲ್ಲಿ ಈ CCTV ಫುಟೇಜ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಒಂದು ವೇಳೆ ವಕೀಲರು ಈಗ ಪ್ರಶ್ನೆ ಇರೋದು, ರಿಪೋರ್ಟ್ ಬಂತು ಪೋಸ್ಟ್ ಮಾರ್ಟಮ್ ಇತ್ತು, ಅದರಲ್ಲಿ ವಿಷವನ್ನು ಇವರಿಗೆ ಕೊಟ್ಟಿದ್ದಾರೆ ಗೊತ್ತಾಗದೆ ಅಂತ ಬಂತು ಅಂತ ಆಗತ್ತಾ, ಅಥವಾ ಇಲ್ಲ ವಿಷ ಮಾತ್ರ ಬಂದಿದೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಅಂತ ಅದು ಬರುವುದಿಲ್ಲ ಅಂತ ಅನಿಸ್ತಾ ಉಂಟಾ? ವಿಷ ಅದರಲ್ಲಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದು ಸ್ವಇಚ್ಛೆನ ಅಥವಾ ಗೊತ್ತಿಲ್ಲದೆ ಕೊಟ್ರ ಅದು ಪೊಲೀಸ್ನವರು ತನಿಖೆ ಮಾಡಬೇಕು. ಆದ್ರೆ ಶರೀರದಲ್ಲಿ ವಿಷ ಕಂಡು ಬಂದಿದೆ ಅಂತ ಹೇಳಿ ಆದ್ರೆ ತಕ್ಷಣ ಈ UDR ನಂಬರ್ 20/2018 ಹಿರಿಯಡ್ಕ ಪೊಲೀಸ್ ಸ್ಟೇಷನ್ ಏನಿದೆ ಅದರಲ್ಲಿ ಖಂಡಿತವಾಗಿ ಪೊಲೀಸ್ನವರು ಪ್ರಥಮ ವರ್ತಮಾನ ವರದಿಯನ್ನು ದಾಖಲು ಮಾಡ್ತಾರೆ. ಅಂದ್ರೆ ಕೊಲೆ ಅಂತ ಹೇಳಿ ಪ್ರಥಮ ವರ್ತಮಾನವನ್ನು ದಾಖಲಿಸಿ ತನಿಖೆಯನ್ನು ಪ್ರಾರಂಭಿಸ್ತಾರೆ. ಈ ಪ್ರಕರಣದಲ್ಲಿ ಕೊಲೆ ಅಂದ್ರೆ ವಿಷ ಬಡಿಸಿದವರು ಯಾರು, ಅಂದ್ರೆ ವಿಷ ಕೊಟ್ಟದ್ದು ಯಾರು ಅಂತೇಳಿ ಗೊತ್ತಾಯಿತು ಅಂತ ಅಂದ್ಕೊಂಡ್ರೆ ಅದು ಯಾರು ಕೊಟ್ಟರು ಅಥವಾ ಕುಮ್ಮಕ್ಕು ಕೊಟ್ಟರು ಅದು ಕೂಡ ಪ್ರೂವ್ ಆಗತ್ತೆ ಅಂತ ಅಥವಾ ಎಂಟೈರ್ಲಿ ಡಿಫ್ರೆಂಟ್ ಅಗೇನ್ ಕೊಟ್ಟವರು ಯಾರು ಕುಮ್ಮಕ್ಕು ಕೊಟ್ಟವರು ಯಾರು ಅಂತ ಅಲ್ಲಿ ತಲುಪುದು ಕಷ್ಟ ಅಂತ ಅನಿಸ್ತಾ ಇದೆ, ಅಥವಾ ಇಲ್ಲಿಗೆ ಒಂದು ಹಂತಕ್ಕೆ ಬಂದು ಇಲ್ಲ? ಅದು ತನಿಖಾಧಿಕಾರಿ ಅವರು ಒಂದು ಅಪರಾಧ ಘಟಿಸಿದಾಗ ಸಂಬಂಧಪಟ್ಟ ಎಲ್ಲವರನ್ನು ಮಾಡಿದವರು, ಕುಮ್ಮಕ್ಕು ಕೊಟ್ಟವರು, ಅವರೆಲ್ಲರನ್ನು ಕೂಡ ಅಪರಾಧಿಯನ್ನಾಗಿ ಮಾಡಬೇಕಾಗ್ತದೆ, ಆರೋಪಿಯನ್ನಾಗಿ ಮಾಡಬೇಕಾಗ್ತದೆ, ಕಟಕಟೆಯಲ್ಲಿ ನಿಲ್ಲಿಸಬೇಕಾಗ್ತದೆ, ಅವರು ಈ ತನಿಖೆಯನ್ನು ಎದುರಿಸಬೇಕಾಗ್ತದೆ. ಓಕೆ, ಕೊನೆಯದಾಗಿ ನಿಮಗೆ ರಾಜ್ಯ ಸರ್ಕಾರ ಏನಾದರೂ ಮನಸ್ಸು ಮಾಡಿದರೆ ಇದನ್ನು ದಡ ಮುಟ್ಟಿಸ್ಬೋದು ಅಂತ ಅನಿಸ್ತಾ ಉಂಟಾ? ಅಥವಾ ಒಂದು ವೇಳೆ ಈ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಿನಲ್ಲಿ ವಿಷ ಪ್ರಯೋಗ ಆಗಿದೆ ಅಂಥೇಳಿ ದೃಢಪಟ್ಟರೆ ಪೂರ್ಣ ಪ್ರಮಾಣದ ತನಿಖೆಯ ಅಗತ್ಯ ಇದೆ. ಆ ಸಂದರ್ಭದಲ್ಲಿ ಒಳ್ಳೆ ತನಿಖಾಧಿಕಾರಿಗಳು ಬೇಕಾಗ್ತದೆ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಆ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಮತ್ತು ಬಹಳ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಇದು ಒಂದು ಅಷ್ಟಮಠ ಇಡೀ ದೇಶದಲ್ಲಿ ಹೆಸರಾದಂತಹ ಶ್ರದ್ಧಾ ಕೇಂದ್ರ, ಅದರ ಒಬ್ಬ 30ನೇ ಯತಿ ಅವರ ಸಾವು ಕೊಲೆ ಅಂಥೇಳಿ ಆದರೆ ಸೂಕ್ತ ನ್ಯಾಯವನ್ನು ಕೊಡಬೇಕಾದದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ನಾನು ಅನ್ಸ್ಕೊಳ್ತೇನೆ. ಕೆಲವರು ಹೇಳ್ತಾರೆ ವಿಧಿವಿಜ್ಞಾನದ ರಿಪೋರ್ಟ್ ಬರಲಿಕ್ಕೆ 6 ತಿಂಗಳು ಹಿಡಿಯುತ್ತೆ, 1 ವರ್ಷ ಹಿಡಿಯುತ್ತೆ. ನಿಮ್ಗೆ ಯಾವಾಗ ನಿರೀಕ್ಷೆ ಉಂಟು ಇದು ನಿಮ್ಮ ಕೈ ಸೇರಬಹುದು ಅಂತ? ನನಗೆ ಒಂದು 6 ವಾರದೊಳಗೆ ಬರ್ಬೋದು. ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗಾಗಲೇ ಬರಬೇಕಿತ್ತು, ಬಂದಿಲ್ಲ ಅನ್ನೋದಕ್ಕೆ ಏನಾದರೂ ಬೇಸರ ಅಥವಾ ಆತಂಕ ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ನಿರ್ಲಕ್ಷ್ಯ ಆಗಿರಬಹುದು ಅಂತ ಅನಿಸ್ತಾ ಉಂಟು? ನಿರ್ಲಕ್ಷ್ಯ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಆದರೆ ಅದು ಕ್ಲಪ್ತ ಕಾಲದಲ್ಲಿ ಬಂದರೆ ತನಿಖೆಗೆ ತುಂಬ ಸಹಕಾರಿಯಾಗತ್ತೆ ಮತ್ತು ಕೆಲವು ಪ್ರಶ್ನೆಗಳಿಗೆ ಅದರಿಂದ ಸಮಾಧಾನ ಸಿಗ್ತದೆ. ಪೋಸ್ಟ್ ಮಾರ್ಟಮ್ಗೂ ವಿಧಿವಿಜ್ಞಾನ ರಿಪೋರ್ಟ್ಗೂ ವ್ಯತ್ಯಾಸ ಇರುತ್ತೆ ಅಂತ? ಖಂಡಿತ. ವಿಧಿವಿಜ್ಞಾನ ಅಲ್ಲಿ ಇರುವಂತಹ ವಿಚಾರವೇ ಬೇರೆ, ಪೋಸ್ಟ್ ಮಾರ್ಟಮ್ನಲ್ಲಿ ಕಂಡುಕೊಳ್ಬೇಕಾದಂಥ ವಿಚಾರವೇ ಬೇರೆ. ಅಂದರೆ ಇದರಲ್ಲಿ ಪೋಸ್ಟ್ ಮಾರ್ಟಮಲ್ಲಿ ವಿಷ ಪ್ರಯೋಗ ಆಗಿದೆ ಅಂತ ಗೊತ್ತಾದರೆ ಆ ವಿಷಯ ಯಾವುದು ಅಂತೇಳಿ ವಿಧಿವಿಜ್ಞಾನದಲ್ಲಿ ಗೊತ್ತಾಗತ್ತೆ ಅಂತ ನೀವು ಹೇಳೋದು? ಹಾಗೆ ಹೇಳಲಿಕ್ಕೂ ಬರುವುದಿಲ್ಲ.
ಈ ಶವದ ಮರಣೋತ್ತರ ಪರೀಕ್ಷೆಯಲ್ಲಿ ಯಾವುದಾದ್ರೂ ಕಾಯಿಲೆಯಿಂದ ಮರಣ ಆಗಿದ ಅಂತ ಹೇಳುದು ಕೂಡ ಅವರು ಹೇಳಬಹುದು. ವಿಧಿವಿಜ್ಞಾನ ಅಲ್ಲ, ಪೋಸ್ಟ್ ಮಾರ್ಟಮ್ನಲ್ಲಿ ಅವರು ತಮಗೆ ಗೊತ್ತಿದೆ, ಇಡೀ ಶರೀರವನ್ನ ಸಿಗಿದು ಅಂಗಾಂಗಗಳನ್ನೆಲ್ಲ ಅವರು ವೀಕ್ಷಿಸ್ತಾರೆ. ಅಲ್ಲಿ ಯಾವುದಾದ್ರೂ ಅಂಗಾಂಗ ರೋಗಗ್ರಸ್ತ ಆಗಿದ, ಆ ರೋಗದಿಂದಾಗಿ ಏನಾದರೂ ಸಾವು ಸಂಭವಿಸಿದ ಅಂತ ಅವರು ಹೇಳ್ತಾರೆ. ನಂತರ ವಿಷ ಪ್ರಯೋಗ ಆಗಿದ ಇಲ್ವಾ ಅಂತ ಹೇಳುವುದನ್ನ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಅಲ್ಲ, ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರೇ ಹೇಳಬೇಕಾಗ್ತದೆ. ಟಾಕ್ಸಿಕಾಲಜಿ ಅದು ಬೇರೆಯೇ ಆದಂತ ಒಂದು ಸಬ್ಜೆಕ್ಟ್. ಸೊ ಅಂದ್ರೆ ನಾವು ಕನಿಷ್ಠ 1.5 ತಿಂಗಳು ಕಾಯಬೇಕು ಅಂತ. ಅದಕ್ಕೆ ಯಾವುದೇ ಒಂದು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ DNA ಟೆಸ್ಟ್ ಅನ್ನು ಕೂಡ ನ್ಯಾಯಾಲಯದ ಆದೇಶದ ಮೇರೆಗೆ 7 ದಿನದಲ್ಲಿ ಮಾಡಿದಂತ ಉದಾಹರಣೆ ಇದೆ. ಸಾಮಾನ್ಯವಾಗಿ 7-8 ತಿಂಗಳು DNA ಟೆಸ್ಟ್. ಕೆಲವು ಅತ್ಯಾಚಾರದ ಪ್ರಕರಣದಲ್ಲಿ ಶೀಘ್ರವಾಗಿ ನ್ಯಾಯದಾನ ಮಾಡುವಂತ ದೃಷ್ಟಿಯಲ್ಲಿ ನ್ಯಾಯಾಧೀಶರು ಸಂಬಂಧಪಟ್ಟಂತ ತಜ್ಞರಿಗೆ ಆದೇಶ ಮಾಡಿ 7 ದಿನದ ಒಳಗೆ ರಿಪೋರ್ಟ್ ತರಿಸಿದ್ದು ಉಂಟು ನ್ಯಾಯಾಲಯದ ಆದೇಶದ ಮೇರೆಗೆ. ಸರ್, ಕೊನೆಯದಾಗಿ ಶಿರೂರು ಶ್ರೀಗಳ ವಕೀಲರಾಗಿ ಅವರ ಅಭಿಮಾನಿಗಳಿಗೆ ಅಥವಾ ಶಿರೂರು ಶ್ರೀಗಳ ಭಕ್ತರಿಗೆ ಏನಾದರೂ ಅಂತಿಮ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಕಾದು ನೋಡಬೇಕು. ಯಾವುದರ ಬಗ್ಗೆ ಕೂಡ ಆಕ್ರೋಶದ ಮತ್ತು ಭಾವುಕತೆಯ ನಿರ್ಧಾರ ಬೇಡ. ಶಿರೂರು ಸ್ವಾಮೀಜಿಯವರ ಹಲವಾರು ಒಳ್ಳೆಯ ಗುಣಗಳು ನಮ್ಮೆಲ್ಲರಿಗೂ ಪರಿಚಿತವಾಗಿದೆ. ಅವರ ಕ್ರೀಡಾ ಪ್ರೇಮ ಇರಬಹುದು, ಸಾಮಾಜಿಕ ಕಳಕಳಿ ಇರಬಹುದು, ಅಥವಾ ಬಡವರ ಬಗ್ಗೆ, ರೋಗಿಗಳ ಬಗ್ಗೆ ಅವರಿಗಿರುವಂಥ ಏನು ಕಾಳಜಿ ಇದೆ ಅದು ಇರಬಹುದು. ಅವರ 10 ಹಲವು ಗುಣಗಳಿಂದ ಸ್ವಾಮೀಜಿ ಅವರು ನಮ್ಮೆಲ್ಲರಿಗೂ ಹತ್ತಿರದವರಾಗಿದ್ದೇವೆ. ಆದರೆ ತನಿಖೆ ನಡೀತಿದೆ. ನಾವು ತಾಳ್ಮೆಯಿಂದ ಏನಾಗುತ್ತದೆ ಅಂತ ಹೇಳುವುದನ್ನು ನಾವು ನೋಡಬೇಕಾಗತ್ತೆ. ಯಾವುದೇ ಆತುರದ ನಿರ್ಧಾರ ಬೇಡ. ಇದಿಷ್ಟೇ ನಾನು ಹೇಳಬಯಸೋದು. ಅಂತಿಮವಾಗಿ ಸತ್ಯಮೇವ ಜಯತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ದುರ್ದ ಕುಂದಾಪುರದಿಂದ ನಮ್ಮ ಟಿವಿಗೆ ಬಂದು 1 ಗಂಟೆಗಳ ತನಕ ಈ ಪ್ರಕರಣದ ಆಗು ಹೋಗುಗಳ ಬಗ್ಗೆ ಮತ್ತು ಸ್ವಾಮೀಜಿಯವರ ಆ 2 ಗಂಟೆ ನಡುವೆ ಆದಂಥ ಮಾತುಕತೆಗಳ ಬಗ್ಗೆ ಮತ್ತು ಈ ಪ್ರಕರಣ ಯಾವ ಹಾದಿಯಲ್ಲಿ ಹೋಗ್ಬೋದು ಅಂತ ನಮಗೆ ತಿಳಿಸಿಕೊಟ್ಟಿರುವಂತಹ ಹಿರಿಯ ವಕೀಲರಾಗಿರುವಂಥ ಶ್ರೀಯುತ ರವಿಕಿರಣ್ ಮುರುಡೇಶ್ವರ್ ಅವರಿಗೆ ನಮ್ಮ ಟಿವಿಯ ಪರವಾಗಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.